ಕೇರ್ ಜೊತೆಯಲ್ಲಿ ಮಸ್ಜಿದುಲ್ ಹುದಾ, ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಎಲ್ಲರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಎಲ್ಲ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ಜನಾಬ್ ಮೊಹಮ್ಮದ್ ಕುಂಜಿ, ಧಾರ್ಮಿಕ ಗುರುವರಿಯರು, ಸತ್ಯಸಂಧತೆ, ಪ್ರಾಮಾಣಿಕತೆ, ದಯಾಪರತೆ, ಕಾರ್ಯದಕ್ಷತೆ, ವಿನಯಶೀಲತೆ, ಗುಣವಂತಿಕೆ ಎಲ್ಲವನ್ನ ಮೈಗೂಡಿಸಿಕೊಂಡಂತಹವರು ಧಾರ್ಮಿಕ ಗುರುವರಿಯರು ಮೊಹಮ್ಮದ್ ಕುಂಜಿ ಅವರು. ಅದೇ ರೀತಿ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿರುವವರು ಅಬ್ದುಲ್ ಸಲಾಂ CH ಇವರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಪ್ರಸಾದ್ ರೈ, ಅದೇ ರೀತಿ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆ ಅಧ್ಯಕ್ಷರಾದಂಥ ನಜೀರ್ ಹುಸೇನ್, ಅದೇ ರೀತಿ ಈ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಸನಬರ್ ಅವರು. ಕಾರ್ಯಕ್ರಮ ಯಶಸ್ಸು ಕಾಣಲಿ. ಸೃಷ್ಟಿಗಳಿಗೆ ನೀಡಿದ ಸೃಷ್ಟಿಕರ್ತನ ಗ್ರಂಥ ಪವಿತ್ರ ಕುರ್ಆನ್ ಇದರ ಸೂಕ್ತವನ್ನ ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಸೂಕ್ತವನ್ನ ಪಠಿಸಲಿಕ್ಕಿದ್ದಾರೆ ಹಾಫಿಲ್ ಮೊಹಮ್ಮದ್ ಫರ್ವೀದ್ ಇವರನ್ನು ನಾನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. أعوذ بالله من الشيطان الرجيم. بسم الله الرحمن الرحيم. من أجل ذلك كتبنا نفسا بغير نفس أو فساد في الأرض فكأنما قتل الناس جميعا ولقد ومن أحياها فكأنما أحيا الناس جميعا ولقد جاءتهم رسلنا بالبينات ثم إن كثيرا يحاربون الله ورسوله ويسعون في الأرض فسادا أن يقتلوا أو يصلبوا أو تقطع أيديهم وأرجلهم من خلاف أو ينفوا من الأرض ذلك لهم خزي في الدنيا ولهم في الآخرة عذاب عظيم. إلا الذين تابوا من قبل أن تقدروا عليهم فاعلموا أن الله غفور رحيم. صدق الله العظيم. ಈ ಕಾರಣದಿಂದಲೇ ಒಬ್ಬ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲಿ ಶೋಭೆಯನ್ನುಂಟು ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮನುಷ್ಯನನ್ನು ವಧಿಸಿದರೆ ಅವನು ಸಕಲ ಮಾನವ ಕೋಟಿಯನ್ನೇ ವಧಿಸಿದಂತೆ ಮತ್ತು ಒಬ್ಬನು
ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ ಎಂಬ ಆದೇಶವನ್ನು ನಾವು ಬನಿ ಇಸ್ರಾಯೇಲರಿಗೆ ವಿಧಿಸಿದ್ದೆವು. ಆದರೆ ನಮ್ಮ ಸಂದೇಶವಾಹಕರು ಸುವ್ಯಕ್ತ ಆದೇಶಗಳ ಸಹಿತ ಅವರ ಬಳಿಗೆ ನಿರಂತರ ಬಂದುಕೊಂಡಿದ್ದರೂ ಅವರಲ್ಲಿ ಹೆಚ್ಚಿನವರು ಭೂಮಿಯಲ್ಲಿ ಅತಿರೇಕವೆಸಗುವವರಾಗಿದ್ದಾರೆ. ಅಲ್ಲಾಹ್ ಹಾಗೂ ಅವನ ಸಂದೇಶವಾಹಕರ ವಿರುದ್ಧ ಸಮರ ಹೂಡುವವರಿಗೆ ಮತ್ತು ಕ್ಷೋಭೆಯನ್ನುಂಟು ಮಾಡಲಿಕ್ಕಾಗಿಯೇ ಭೂಮಿಯ ಮೇಲೆ ಶ್ರಮಿಸುತ್ತಿರುವವರಿಗೆ ಇರುವ ಶಿಕ್ಷೆಯು ವಧಿಸುವುದು ಅಥವಾ ಶಿಲುಬೆಗೇರಿಸುವುದು ಅಥವಾ ಅವರ ಕೈಯನ್ನು ಕಾಲನ್ನು ವಿರುದ್ಧ ದಿಕ್ಕುಗಳಿಂದ ಕಡಿದು ಹಾಕುವುದು ಅಥವಾ ಅವರನ್ನು ಗಡಿಪಾರು ಮಾಡುವುದು ಆಗಿರುತ್ತದೆ. ಇದು ಇಹಲೋಕದಲ್ಲಿ ಅವರಿಗಿರುವ ಅಪಮಾನ, ಪರಲೋಕದಲ್ಲಿ ಅವರಿಗೆ ಇದಕ್ಕಿಂತಲೂ ಕಠಿಣ ಶಿಕ್ಷೆ ಕಾದಿದೆ. ಓ ಸತ್ಯ ವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿರಿ, ಅವನ ಸಾಮೀಪ್ಯದ ಸಾಧನವನ್ನು ಹುಡುಕಿರಿ ಮತ್ತು ಅವನ ಮಾರ್ಗದಲ್ಲಿ ಪರಿಶ್ರಮಿಸಿರಿ, ನಿಮಗೆ ವಿಜಯ ಪ್ರಾಪ್ತಿಯಾಗಲೂಬಹುದು. ಸದಕಲ್ಲಾಹು ಅಲ್-ಅಲೀಮ್. ಸೃಷ್ಟಿಗಳಿಗೆ ನೀಡಿದ ಸೃಷ್ಟಿಕರ್ತನ ಗ್ರಂಥ ಪವಿತ್ರ ಕುರ್ಆನ್, ಇದರ ಕೆಲವೊಂದು ಸೂಕ್ತವನ್ನ ನಮ್ಮ ಮುಂದೆ ಪಠಿಸಿದ ಹಾಫೀಜ್ ಮೊಹಮ್ಮದ್ ಫರ್ವೀಸ್, ಅದೇ ರೀತಿ ನಿಜಾಮ್ರವರಿಗೂ ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಈ ಬ್ಲಡ್ ಹೆಲ್ಪ್ ಡೊನೇಷನ್ ಕ್ಯಾಂಪನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಸಂಯೋಜಿಸಿದಂಥ ಬ್ರದರ್ ಇರ್ಫಾನ್ ಅಹಮದ್ ರವರು ಸರ್ವರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಈ ಮಧ್ಯೆ ನಮ್ಮ ಉಲ್ಲಾಲ ಜಮಾತ್ ಇದರ ಅಧ್ಯಕ್ಷರಾದಂಥ ಅಬ್ದುಲ್ ಕರೀಂ ಇವರನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಸುಲೇಮಾನ್ ಶೇಖ್ ಸಾಹೇಬ್ ಇದ್ದಾರೆ, ಅವರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಣಪ್ಪಯ್ಯ ಮೆಡಿಕಲ್ ಕಾಲೇಜಿನ ಸೂಪರಿಂಟೆಂಡೆಂಟ್ ಪ್ರವೀಣ್ ರವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಆಗಮಿಸಿದ ನಿಮ್ಮೆಲ್ಲರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪಿನ ಕನ್ವೀನರ್ ಇರ್ಫಾನ್ ಅಹಮದ್. ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಮಸ್ಜಿದುಲ್ ಹುದಾ ತುಕ್ಕೋಟು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಇದರ ಸಂಯುಕ್ತಾಕ್ಷರದಲ್ಲಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಮತ್ತು ಯಣಪ್ಪಯ್ಯ ಆಸ್ಪತ್ರೆ ರಕ್ತನಿಧಿ ದೇರಳಗಟ್ಟೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಸಾರ್ವಜನಿಕ ರಕ್ತದಾನ ಶಿಬಿರಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರುವ ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಖತೀಬರಾದ ಜನಾಬ್ ಮೊಹಮ್ಮದ್ ಕುಂಜ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇನ್ನೋರ್ವ ವಿಶೇಷ ಅತಿಥಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ, ಇವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇನ್ನೊಬ್ಬ ಅತಿಥಿ ಉಳ್ಳಾಲ ವಲಯದ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಾರಣಾಂತರದಿಂದ ಬರಲು ಆಗಿರುವುದಿಲ್ಲ ಎಂದು ವಿಷಾದಿಸುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಆಯೋಜಕರಾದ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರಾದ ನಜೀರ್ ಉಲ್ಲಾಲ್, ಇವರನ್ನು ಸ್ವಾಗತಿಸುತ್ತಿದ್ದೇನೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಉಳ್ಳಾಲ ಘಟಕದ ಅಧ್ಯಕ್ಷರು ಅಬ್ದುಲ್ ಸಲಾಂ ಸಿಎಚ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಅಧ್ಯಕ್ಷರಾದ ಜನಾಬ್ ಹಸನಬ್ಬ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಶ್ರೇಷ್ಠವಾದ ದಾನವಾದ ರಕ್ತದಾನವನ್ನು ಮಾಡಲು ಬಂದಿರುವ ತಮ್ಮೆಲ್ಲರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇದರ ಗುರಿ ಸಮಾಜದ ಶಾಂತಿ, ಪ್ರಗತಿ ಹಾಗೂ ಅಭ್ಯುದಯವನ್ನು ಸಾಧಿಸುವ ನಿಟ್ಟಿನಲ್ಲಿ ನೈತಿಕವಾಗಿ ಪ್ರಬುದ್ಧರಾದ ಯುವಕರನ್ನು ರಚನಾತ್ಮಕವಾಗಿ ಸಿದ್ಧಗೊಳಿಸುವುದು. ಅದರ ಒಂದು ಹೆಜ್ಜೆಯಾಗಿ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ರಕ್ತದಾನ ಶಿಬಿರವನ್ನು ಮಸೀದಿಯಲ್ಲಿ ಇಡುವುದಕ್ಕೆ ಒಂದು ಕಾರಣವೇನೆಂದರೆ, ಮಸೀದಿಯನ್ನು ನಾವು ಸಹ ಒಂದು ಸೋಷಿಯಲ್ ಕಾಸ್ಗೋಸ್ಕರ, ಅಂದರೆ ಸಮಾಜದ ಹಿತಕ್ಕಾಗಿ ಕೂಡ ಮಸೀದಿಯನ್ನು ಬಳಸಬಹುದಾಗಿ ಎಂಬುದನ್ನು ತೋರಿಸಲಿಕ್ಕಾಗಿ ಮಸೀದಿಯನ್ನು ನಾವು ಚುನಾಯಿಸಿದ್ದೇವೆ.
ಇದರ ಕಾರ್ಯವಿಧಾನ ತನ್ನ ಎಲ್ಲ ಧ್ಯೇಯೋದ್ದೇಶಗಳನ್ನು ಸಾಧಿಸಲು ನೈತಿಕ ಮೇರೆಯನ್ನು ಪಾಲಿಸುವುದರ ಜೊತೆಗೆ ರಚನಾತ್ಮಕ, ಸೃಜನಶೀಲ, ಪ್ರಜಾಸತ್ತಾತ್ಮಕ ಹಾಗೂ ಸಂವಿಧಾನಬದ್ಧ ರೀತಿಯಲ್ಲಿ ಕಾರ್ಯಾಚರಿಸುತ್ತದೆ. ಒಳಿತನ್ನು ಘೋಷಿಸಬಲ್ಲ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನು ಪ್ರೋತ್ಸಾಹಿಸುವುದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಇದರ ಒಂದು ಕಾರ್ಯವಿಧಾನವಾಗಿದೆ. ಇದರ ಮೇಲ್ನೋಟ ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಅಥವಾ ಅವರಿಂದ ನೇಮಿಸಲ್ಪಟ್ಟ ಪ್ರತಿನಿಧಿಗಳು ಇದರ ಮೇಲ್ವಿಚಾರಕರಾಗಿರುತ್ತಾರೆ. ಸ್ಥಾನೀಯ ಮಟ್ಟದಲ್ಲಿ ಅಧ್ಯಕ್ಷರು ಜಮಾತ್ನ ಸ್ಥಾನೀಯ ಅಧ್ಯಕ್ಷರೊಂದಿಗೆ ಅನ್ಯೋನ್ಯ ಹೊಂದಾಣಿಕೆ ಕಾಪಾಡಿಕೊಳ್ಳಬೇಕು. ಇಷ್ಟನ್ನು ಹೇಳಿ ತಮ್ಮ ಎಲ್ಲ ಬಂದಿರುವ ಎಲ್ಲರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಹಳಷ್ಟು ಸುಂದರವಾದಂತಹ ಮಾತಿನೊಂದಿಗೆ ವೇದಿಕೆ ಇದೆ. ಸಮಾಜ ಸೇವೆಯ ಪರಮೋನ್ನತವಾದಂತಹ ಸೇವೆ ರಕ್ತದಾನ ಶಿಬಿರದಲ್ಲಿ ಯಾವ ತಾಯಿಯ ಕಣ್ಣೀರಿಗೂ ತನ್ನ ಮಗುವನ್ನ ಉಳಿಸಲು ಸಾಧ್ಯವಿಲ್ಲ. ನಿಮ್ಮಂತಹ ದಾನಿಗಳ ರಕ್ತದಿಂದ ಮಾತ್ರ ಆ ಮಗುವನ್ನ ಉಳಿಸಬಹುದು ಎಂಬ ಪರಿಜ್ಞಾನದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಅತಿಥಿಗಳಾಗಿ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ನಮ್ಮ ನಂತರ ಜನ ನಮ್ಮನ್ನ ನೆನಪಿಸಿಕೊಳ್ಳಬೇಕಾದರೆ ಎರಡರಲ್ಲಿ ಒಂದನ್ನು ಮಾಡಬೇಕು. ಒಂದು ಓದಬಹುದಾದನ್ನ ಬರೆಯಬೇಕು, ಇಲ್ಲವೇ ಬರೆಯುವಂತದ್ದನ್ನ ಮಾಡಬೇಕು. ಖಂಡಿತವಾಗಿಯೂ ಎರಡನ್ನೂ ಕೂಡ ಮಾಡಿದಂತವರು ವ್ಯಕ್ತಿತ್ವ ಬ್ರೆಡ್ ಹೆಲ್ಪ್ ಕೇರ್ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರತಕ್ಕಂಥ ನಜೀರ್ ಹುಸೇನ್ ರವರು ಈ ಕಾರ್ಯಕ್ರಮದಲ್ಲಿ ಎರಡು ಮಾತು ಶುಭವನ್ನ ಹಾರೈಸುವ ಮೂಲಕ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವಂತಹ ಮಹನೀಯರೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾಹ್. ನಾನು ಮೊದಲನೇದಾಗಿ ನಾವೊಂದು ಸಾಧಾರಣ 171ನೇ ಕ್ಯಾಂಪ್ ಮಾಡ್ತಾ ಇದ್ದೇವೆ ಈ ಮಸ್ಜಿದುಲ್ ಹುದಾ ಮಸೀದಿಯಲ್ಲಿ. ನಾನು ಎಲ್ಲಿ ನೋಡ್ಲಿಲ್ಲ ಇಂಥ ಒಂದು ವ್ಯವಸ್ಥೆ ಮಾಡಿ ಒಂದು ಮಸೀದಿ ಏನಂತ ಹೇಳಿ ತೋರಿಸುವಂತ ಒಂದು ಕಾರ್ಯಕ್ರಮ ಇದು ಮೊದಲನೇದಾಗಿ ನೋಡ್ತಾ ಇದ್ದೇವೆ. 170ನೇ ಕ್ಯಾಂಪ್ ನಾವು ಇಲ್ಲಿ ಮಾಡ್ತೀವಿ. ಅಲ್ಹಮ್ದುಲಿಲ್ಲಾಹ್. ನೋಡಲು ಸಹ ತುಂಬಾ ಸಂತೋಷ ಆಗ್ತಿದೆ. ಅಂತ ಒಂದು ನೀವೊಂದು ಈ ಕಾರ್ಯಕ್ರಮವನ್ನು ನೀವು ಇಲ್ಲಿ ಹಮ್ಮಿಕೊಂಡಿದ್ದೀರಾ, ನಿಜವಾಗಲೂ ತುಂಬಾ ಸಂತೋಷ ಆಗ್ತದೆ. ಏನಂತಾರೆ, ನಾವು ನೋಡ್ಲಿಲ್ಲ, ಎಲ್ಲ ಕಡೆ ಮಾಡಿದ್ದೇವೆ, ಮದ್ರಸದಲ್ಲಿ ಮಾಡಿದ್ದೇವೆ, ಎಲ್ಲ ಕಡೆ ಮಸೀದಿ ಒಳಗೆ, ಅಂದರೆ ಮಸೀದಿ ಖಾಲಿ ನಮಾಜಿಗೆಲ್ಲ ಬೇರೆ ಕಾರ್ಯಕ್ರಮ ಕೂಡ ಇಂಥ ಒಂದು ಇದಾಗ್ತದೆ ಅಂತ ಹೇಳಿ ನೀವು ತೋರಿಸಿಕೊಟ್ಟಿದ್ದೀರಿ. ನಾನು ಅದಕ್ಕೆ ಸಾಲಿಡರ್ಸ್ ಅವರಿಗೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ಶಾ ಅಲ್ಲಾ ಇಂಥ ಒಂದು ಕಾರ್ಯಕ್ರಮ ಎಲ್ಲಾ ಮಸೀದಿಯಲ್ಲಿ ಮಾಡಿ ತೋರಿಸಿ, ಅದಕ್ಕೆ ನೀವು ಸಾಲಿಡರ್ಸ್ ಅವರು ಮುಂದೆ ಬರಬೇಕು. ನಿಮ್ಮ ಹಿಂದೆ ನಾವು ಇದ್ದೇವೆ. ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆ ಸಾಧಾರಣ 170 ಕ್ಯಾಂಪ್ ಮಾಡ್ತಾ ಇದೆ. ವಿವಿಧ ಪ್ರದೇಶದಲ್ಲಿ ವಿವಿಧ ಸ್ಥಳಗಳಲ್ಲಿ ನಾವು ಕ್ಯಾಂಪ್ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾಹ್. ನಮ್ಮ ಟೀಮ್ಸ್ ಹಾಗೆ ಸಾಧಾರಣ ಕರ್ನಾಟಕದ ವಿವಿಧ ಪ್ರದೇಶದಲ್ಲಿ ಇದೆ. ಅದು ನಿಮ್ಮಲ್ಲಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನಂದ್ರೆ ಈ ಒಂದು ಬ್ಲಡ್ ಅಂದ್ರೆ ಸಾಧಾರಣ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಾವು ಬ್ಲಡ್ ಬ್ಯಾಂಕಿನ ಹೊರಗೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ಮಾತ್ರ ಸಲಾಂ ರವರಿಗೆ ಗೊತ್ತಿರ್ಬೋದು. ಅವರು ಸೋಷಿಯಲ್ ವರ್ಕ್ ತುಂಬಾ ಮಾಡ್ತಾ ಇದ್ದಾರೆ. ನಾನು ಸಹ ನೋಡಿದ್ದೇನೆ, ಅವರನ್ನು ಹಾಸ್ಪಿಟಲ್ ಅಲ್ಲಿ ತುಂಬಾ ಸರಿ ಮೀಟ್ ಆಗಿದ್ದೇನೆ. ಎಲ್ಲ ವಿಷಯದಲ್ಲಿ ಅವರ ಹತ್ರ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ. ನಾವು ಸಹ ಈ ಫೀಲ್ಡಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ ರಕ್ತ ಎಂಬುದು ಮುಂಚೆ ಅಷ್ಟು ಏನು ಇದು ಇರ್ಲಿಲ್ಲ. ರಕ್ತ ಅಂದ್ರೆ ಅಷ್ಟು ಎಲ್ಲರೂ ಬಂದು ಯಾರಾದ್ರೂ ಡೋನರ್ ಕರೆದು ಕೊಡ್ತಿದ್ರು. ಇಂಥ ಕ್ಯಾಂಪ್ಗಳು ಮಾಡ್ತಿರ್ಲಿಲ್ಲ. ಇವಾಗ ಇಷ್ಟು ಕ್ಯಾಂಪ್ ಮಾಡಿ ಕೂಡ ರಕ್ತದ ಅಭಾವ. ಉಪವಾಸದ ನಂತರ ನೀವು ಯಾವುದೇ ಆಸ್ಪತ್ರೆಗೆ ಅಲ್ಲಿ ರಕ್ತ ಇಲ್ಲ. ನಮಗೆ ಡೈಲಿ 10-15 ಕಾಲ್ ಬರ್ತಾ ಇದೆ. ನಮಗೆ ಫೋನ್ ಹೆದರಿಕೆ ಅಂತ ಸ್ಥಿತಿ ಆಗಿದೆ. ರಕ್ತ ಇಲ್ಲ. ಇದು ನೆಗೆಟಿವ್ ಗ್ರೂಪ್ಸ್ ಸಾಧಾರಣ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇರುವುದಿಲ್ಲ. ಈಗ ಪಾಸಿಟಿವ್ ಎ ಪಾಸಿಟಿವ್ ರಕ್ತದ ಕೂಡ ನಿನ್ನೆ ಒಂದು ಹೆಂಗಸಿಗೆ ಒಂದು ಡೆಲಿವರಿ ಕೇಸ್ ಇತ್ತು. ಅವರಿಗೆ 5 ಬಾಟಲ್ ರಕ್ತ ಬೇಕಿತ್ತು. ಎ ಪಾಸಿಟಿವ್ ನಮಗೆ ಮಾಡಿಕೊಡಲಾಗಲಿಲ್ಲ. 2-3 ಡೋನರ್ ಕರೆದು ಅವರನ್ನು ಕಳಿಸಿ ಲಾಸ್ಟಿಗೆ ಅರೇಂಜ್ ಮಾಡಿಕೊಟ್ಟಿದೆ. ಹಾಗೆ ಅಂತ ಸ್ಥಿತಿ ಆಗಿದೆ. ಲಾಸ್ಟಿಗೆ ನಾವು ಈ ಕ್ಯಾಂಪ್ ತೆಗೆಯುವ ಮುಂಚೆ ರಂಜಾನಿದ ನಂತರ ನಮ್ಮದು 2ನೇ ಕ್ಯಾಂಪ್ ಇದು ಭಾರಿ ಕಷ್ಟದಲ್ಲಿ ಆಗಿದೆ. ಅಲ್ಲಿ ಒಂದು ಮೆಡಿಕಲ್ ಓಪನ್ ಆಯ್ತು ಮೊನ್ನೆ ಇಲ್ಲಿ ನಮ್ಮ ಓರ್ಬಿಜೆ ಆ ಕಡೆ.
ಆವಾಗ ಅವರನ್ನು ನಾನು ಅಷ್ಟು ರಿಕ್ವೆಸ್ಟ್ ಮಾಡಿ ಅವರ ಹತ್ರ ಒಂದು ಕೇಳಿದ್ರು. ಆವಾಗ ರೆಡ್ ಕ್ರಾಸ್ ಅವರಿಗೆ ಕೊಟ್ಟಿದ್ದು. ಇವತ್ತು ನಾವು ಯಾಣಪ್ಪ ಹಾಸ್ಪಿಟಲ್ಗೆ ಕೊಟ್ಟಿದೆ. ನೀನು ಮುನ್ನೆ ಅವರು ಹೇಳಿದ್ರು, ಎಲ್ಲಿಯಾದ್ರೂ ಆಗಲಪ್ಪ ಒಂದು 25 ಸಿಕ್ಕಿದ್ರು ಸಾಕು, ನೀವು ಮಾಡಿಕೊಡಿ. ಅಲ್ಹಮ್ದುಲಿಲ್ಲಾ 35 ಮಾಡಿಕೊಟ್ಟಿದೆ. ಇನ್ನು $10 ಸಿಕ್ತು. ಆವಾಗ ನಾವು ಕ್ಲೋಸ್ ಮಾಡಿ ಆಗಿದೆ. ಅವ್ರ ನಂತರ ಬಂದರು. ಇಲ್ಲ ಏಕೆ ಹೇಳ್ತೇನೆ ಅಂದರೆ, ರಕ್ತ ಕೊಡ್ಲಿಕ್ಕೆ ಹೆದರ್ಬೇಡಿ. 3 ಜೀವಗಳನ್ನು ಉಳಿಸಬಹುದು. 1 ಯೂನಿಟ್ ರಕ್ತ ನಾವು ಕೊಡೋದು, 1 ಯೂನಿಟ್ ರಕ್ತ 5 ನಿಮಿಷದ ಕೆಲಸ. ಅದರಲ್ಲಿ ನಮಗೆ 3 ಜೀವವನ್ನು ಉಳಿಸಬಹುದು. ಎಂದ್ರೆ ಕೆಲವರಿಗೆ ಇದರ ವಿಷಯ ಗೊತ್ತಿಲ್ಲ. ನಾವು ನಡೆಸ ಒಂದು ರಕ್ತ ಕೊಟ್ಟರೆ ಒಬ್ಬನನ್ನು ಉಳಿಸಲಿಕ್ಕೆ ಆಗ್ತದೆ ಅಂತ. 3 ಜೀವಗಳನ್ನು ಉಳಿಸಬಹುದು. ಅದಕ್ಕೆ ಎಲ್ಲರೂ ಮುಂದೆ ಬಂದೆ. ಅಷ್ಟು ಅಭಾವ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅಲ್ಹಮ್ದುಲಿಲ್ಲಾ ನಾವು ಸಾಧಾರಣ ವಿವಿಧ ಆಸ್ಪತ್ರೆಗಳಲ್ಲಿ ಒಂದು 8-9 ಸಾವಿರ ಯೂನಿಟ್ಗಳನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ತುಂಬಾ ಜನರು ಇದರ ಪ್ರಯೋಜನ ಪಡೆದಿದ್ದಾರೆ, ಇವಾಗಲೂ ಸಹ ಪಡೆದಿದ್ದಾರೆ. ನೀವು ಕೊಟ್ಟ ರಕ್ತವನ್ನು ನಾವು ಕೊಂಡೋಗಿ ಬ್ಯಾಂಕ್ ಅಲ್ಲಿ ಇಡ್ತೇವೆ, ಬ್ಲಡ್ ಬ್ಯಾಂಕ್ ಅಲ್ಲಿ. ಅವರು ಯಾರಿಗೆ ಅದರ ಉಪಕಾರ ಆಗ್ತದೆ ಅದನ್ನು ಅವರಲ್ಲಿ ಕೊಡ್ತಾರೆ. ಮತ್ತು ಎರಡನೇದಾಗಿ ಈಗ ನಮ್ಮ ಯಾಣಪ್ಪ ಹಾಸ್ಪಿಟಲ್, ನಾವು ಈಗ ಯಾಣಪ್ಪ ಹಾಸ್ಪಿಟಲ್ಗೆ ಜಾಸ್ತಿ ಇದು ಕೊಡ್ಲಿಕ್ಕೆ ಕಾರಣ ಅಂದ್ರೆ, ಅನ್ವಕ್ ಹಾಸ್ಪಿಟಲ್ಗೆ ಯಾವುದೇ ಹಾಸ್ಪಿಟಲ್ ಅಲ್ಲಿ ನಾವು ಒಂದು 100 ಯೂನಿಟ್ ಮಾಡಿದರೆ 25 ಯೂನಿಟ್ ಗವರ್ಮೆಂಟ್ ನವರ ಒಂದು ರೂಲ್ಸ್ ಇದೆ. ಅದು 25 ಯೂನಿಟ್ ಕೊಡಲೇಬೇಕು. ಇವರೀಗ ಕ್ಯಾಂಪ್ ಮಾಡಿದರೆ ಒಂದು 100 ಯೂನಿಟ್ ಆದ್ರೆ 25 ಅಲ್ಲಿ ಕೊಡಬೇಕು. ಅವರಿಗೆ ಏನು ಅಷ್ಟು ಪ್ರಾಬ್ಲಮ್ ಬರುದಿಲ್ಲ. ಬೇರೆ ಎಲ್ಲ ಹಾಸ್ಪಿಟಲ್ ಅಲ್ಲಿ ರಕ್ತದ ಪ್ರಾಬ್ಲಮ್ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಹೇಳಿದ್ದೇನೆ, ಸಾಲಿಡರ್ಸ್ ಅವರು ನೀವು ಇನ್ನು ಮುಂದಕ್ಕೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿ. ನಿಮ್ಮ ಬ್ಯಾಕಲ್ಲಿ ನಾವು ಇದ್ದೇವೆ, ಎಲ್ಲಿ ಬೇಕಾದ್ರೆ ಎಲ್ಲಿ ಮಸೀದಿ ಕೊಡಿ, ದೂರ ಆದ್ರೂ ಪರವಾಗಿಲ್ಲ, ನಾವು ಬರ್ತೇವೆ. ನಮಗೆ ಇಲ್ಲಿಯ ಸವಾಬು ಬೇಡ, ನಾವು ಆಹೃತ ಸವಾಬಿಗೆ ಮಾತ್ರ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರೂ ನಮ್ಮ ಅಡ್ಮಿನ್ಗಳು ಎಲ್ಲರೂ ಅವರವರ ಕೆಲಸದಲ್ಲಿ ಇರುವವರು. ಒಂದೇ ಊರಿನವರನ್ನ ತೊಕ್ಕೊಟ್ಟನವರು ಮಾತ್ರ ಅಲ್ಲ, ನಾನು ತೊಕ್ಕೊಟ್ಟನವ ಆದರೂ ಕೂಡ ನಾನು ಇರುವುದು ಮಂಗಳೂರಲ್ಲಿ. ಅದೇ ತರ ಕಲಾಯಿ ಅವರಿದ್ದಾರೆ, ನಮ್ಮ ಅಡ್ಮಿನ್ ಅವರು ಗೊಲ್ತ ಮಂಜಲೆ ಬಂದಿದ್ದಾರೆ, ಸುಲೇಮಾನ್ ಶೇಖ್ ಅವರು ನಮ್ಮ ಅಡ್ವೈಸರ್, ಇವರು ಸಹ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರು ಸಹ ನಮ್ಮ ಒಟ್ಟಿಗಿದ್ದಾರೆ. ಮಾಷಾ ಅಲ್ಲಾ, ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಸತ್ತಾರ್ ಫುದ್ದೂರ್, ಮುಸ್ತಫಾ ಕೇಸಿರು ಅಂತ ಹಲವು ಜನ ಇದ್ದಾರೆ. ನಾವು ಭಟ್ಕಲದಲ್ಲಿ ಕೂಡ ಕ್ಯಾಂಪ್ ಮಾಡಿದ್ದೇವೆ, ಕಾಸರಗೋಡಲ್ಲಿ ಮಾಡಿದ್ದೇವೆ, ಪುತ್ತೂರಲ್ಲಿ ಕೂಡ ಕ್ಯಾಂಪ್ ಮಾಡಿದ್ದೇವೆ, ಅದರ ನಂತರ ಹಾಸನದಲ್ಲಿ ಮಾಡಿದ್ದೇವೆ. ಎಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಮಾಡುವುದಾದ್ರೆ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಏಕೆಂದ್ರೆ ಅಷ್ಟು ಅಭಾವ ಇದೆ. ಸಾಲಿಡರ್ಸ್ ಅವರು, ಅದೇ ನಮ್ಮ ಜಮಾತುಲ್ ಇಸ್ಲಾಂ ಎಲ್ಲರೂ ಇದರಲ್ಲಿ ಇದ್ದಾರೆ. HRS ಅವರ ತುಂಬಾ ಕ್ಯಾಂಪ್ ಅಲ್ಲಿ ನಾವು ಶಾಮೀಲಾಗಿದ್ದೇವೆ. HRS ಅವರದ್ದು ನಿಮ್ಮ ಇಲ್ಲಿ ನಮ್ಮ ಮಂಗಳೂರಲ್ಲಿ, ಕುದ್ರೋಳಿಯಲ್ಲಿ, BC ರೋಡಲ್ಲಿ ಅವರೆಲ್ಲ ಯಾವುದೇ ಕ್ಯಾಂಪ್ ನಮಗೆ ಕೊಡ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ ನಮ್ಮ ಅವರಿಗೆ ಮೆಚ್ಚುಗೆ ಆಗಿದೆ. ನಮ್ಮ ನೋಡಿ ನಾವು ಮಾಡುವ ಕೆಲಸ. ಇಂಥ ಒಂದು ಎಲ್ಲಿಯಾದ್ರೂ ಕ್ಯಾಂಪ್ ಇದ್ರೆ ನಮಗೊಂದು ಕಾಲ್ ಮಾಡಿ ಹೇಳಿದ್ರೆ ನಾವು ಯಾವಾಗ ಬರ್ತಾ ಇರ್ತೇವೆ. ಅಲ್ಹಮ್ದುಲಿಲ್ಲಾ ಇಂಥ ಕಾರ್ಯಕ್ರಮ ಅಲ್ಲಾಹು ಎಲ್ಲರಿಗೂ ಒಂದು ಸೌಭಾಗ್ಯ ನೀಡಿದೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸಾಲಿಡರ್ಸ್ ಹಾಗೂ ಈ ಹುದಾ ಮಸೀದಿಯ ಎಲ್ಲ ಸದಸ್ಯರಿಗೆ ವಂದನೆಯನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ದಿಕ್ರ್, ಮಜ್ಲಿಸ್, ಸಲಾತ್, ಆರಾಧನೆ ಜೊತೆಯಲ್ಲಿ ಸಮಾಜ ಸೇವೆ ಮಾಡತಕ್ಕಂತ ಮಸ್ಜಿದುಲ್ ಹುದಾ ತುಕ್ಕೋಟ್ನ ಎಲ್ಲ ಪದಾಧಿಕಾರಿಗಳನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿ ಮಾತಾಡಿದಂತ ತಮ್ಮ ಅಧ್ಯಕ್ಷರಾದ ನಸೀರ್ ಹುಸೇನ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದ ಇಂದಿನ ಕಾರ್ಯಕ್ರಮದಲ್ಲಿ ಯಣಪಯ್ಯ ಮೆಡಿಕಲ್ ಕಾಲೇಜಿನ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು ಈ ಕಾರ್ಯಕ್ರಮದ ಬಗ್ಗೆ 2 ಮಾತು ಶುಭವನ್ನು ಹಾರೈಸಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಗಣ್ಯ ಗಣ್ಯರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೋದರ ಬಂಧುಗಳೇ, ಬಹಳ ಖುಷಿ ಆಗ್ತದೆ ಇವತ್ತು ಈ ಒಂದು ಸಭೆಗೆ ಬಂದಾಗ. ಯಾಕಂತ ಹೇಳಿದ್ರೆ ಒಂದು ಮಾತು ಹೇಳಿದ್ರು, ಮಸೀದಿ ಒಳಗೆ ನಾವು ಮಸೀದಿ ಒಳಗೆ ಬರ್ಲಿಕ್ಕೆ ಆಗುತ್ತಿಲ್ಲ. ಈ ಮಸೀದಿ ಒಳಗೆ ಇನ್ನೊಂದು ಇವರು ಕಾರ್ಯಕ್ರಮ ಮಾಡಿದ್ದಾರೆ, ಬ್ಲಡ್ ಡೊನೇಷನ್ ಒಂದು ಕ್ಯಾಂಪ್. ಇದು ಬಹಳ ಉತ್ತಮದ ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜನಾಬ್ ನಜೀರ್ ಹುಸೇನ್ ಅವರು ಹೇಳಿದ್ರು, ಒಂದು ಮಾತು ಹೇಳಿದ್ರು. ಸೊ ನಾನು 170 ಕ್ಯಾಂಪ್ ಮಾಡಿದ್ದಾರೆ ಅವರು ಬ್ಲಡ್ ಅಲ್ಲಿ. ದಾನಗಳಲ್ಲಿ ಉತ್ತಮವಾದಂತ ದಾನ ರಕ್ತದಾನ. ಇದಕ್ಕೆ ಯಾವುದೇ ಜಾತಿ ಮತ ಧರ್ಮ ಇಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಬ್ಲಡ್ ಕೊಡುವಾಗ ಇದು ಮುಸ್ಲಿಮರ ರಕ್ತವ, ಇದು ಹಿಂದೂ ರಕ್ತವ ಕೇಳುದಿಲ್ಲ, ರಕ್ತ ಬೇಕು. ಮನುಷ್ಯನಿಗೆ ಏನೋ ಪಾಪ ಕರ್ಮ ಮಾಡಿ ಇರ್ತಾನೆ, ತಿಳಿದು ಸ್ವಲ್ಪ ಪುಣ್ಯ ಕರ್ಮ ಮಾಡಬೇಕಿದ್ರೆ ಇಂಥ
ರಕ್ತದಾನ ಮಾಡಿದ್ರೆ ಸ್ವಲ್ಪ ಪುಣ್ಯ ನಮಗೆ ಬರ್ತದೆ, ತಿಳಿದೇವು. ಹಾಗೆ ಎಲ್ಲರೂ ಸಹ ರಕ್ತದಾನ ಮಾಡಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಕ್ತದಾನಕ್ಕೆ ಯಾವುದೇ ಮಿತಿಗಳಿಲ್ಲ. ಒಂದು 19 ವರ್ಷದಿಂದ 60 ವರ್ಷದವರೆಗೆ ಆರೋಗ್ಯವಾದಂತ ಯಾರು ಬೇಕಾದರೂ ರಕ್ತದಾನ ಮಾಡಬಹುದು. ಇವ್ರಿಗೆ ಗೊತ್ತಿರಬಹುದು, ಜನಾಬ್ ನಜೀರ್ ಸಾಹೇಬ್ ಅವರು ಮಾಡಿರ್ತಾರೆ. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಕೆಲವೊಂದು ಕಟ್ಟುಪಾಡುಗಳು, ಕೆಲವೊಂದು ರೂಲ್ಸ್ ಇರ್ತದೆ. ಅದೊಂಥ ದೊಡ್ಡ ಒಂದು ವಿಶೇಷ ಕಟ್ಟುಪಾಡುಗಳನ್ನೆಲ್ಲ ಅದು ಯಾರು ಬೇಕಾದ್ರೂ ಮಾಡಬಹುದು. ಕೆಲವರು ಎಣಿಸೋರು ಯಾಕೆ ನಾನು ರಕ್ತದಾನ ಮಾಡ್ಬೇಕಂತ ಒಂದು ಕ್ವಶನ್ ಬರ್ಬೋದು, ಯಾಕೆ ರಕ್ತದಾನ ಮಾಡಬೇಕು? ವಿಜ್ಞಾನ ತುಂಬಾ ಮುಂದುವರೆದಿದೆ. ಈಗ ನಿಮ್ಗೆ ಗೊತ್ತಿರಬಹುದು, ಬೇರೆ ಗ್ರಹಕ್ಕೆ ಹೋಗ್ಬೋದು, ಎಲ್ಲ ಎಂತ ಬೇಕಾದ್ರೆ ನಮ್ಮ ವಿಜ್ಞಾನಿಗಳು ಮಾಡ್ತಾರೆ. ಆದ್ರೆ ಒಂದು ಮಾತ್ರ ಇನ್ನೂ ಕಂಡುಹಿಡಿಯಲಿಕ್ಕೆ ಆಗಿಲ್ಲ, ಅದೊಂದು ಕೆಂಪು ಬಣ್ಣ, ಅದೇ ನಮ್ಮ ರಕ್ತ. ಯಾವ ವಿಜ್ಞಾನಿಗಳು ಸಹ ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಇದು ದೇವರು ಮಾಡಿದಂತ ಒಂದು, ನಮಗೆ ಮಾಡಿದಂತ ಒಂದು ಶಿಕ್ಷೆ ಅಲ್ಲ. ಯಾಕಂತ ಹೇಳಿದ್ರೆ ಇದು ನೀವು ಕಂಡಿಡ್ತಾರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಪುಣ್ಯಕಾರ ಮಾಡ್ಲಿಕ್ಕೆ ನಮಗೆ ಆಗುದಿಲ್ಲ. ಯಾಕೆ? ರಕ್ತ ಸಿಗ್ತದಲ್ಲ, ಈ ಫ್ಯಾಕ್ಟರಿ ಸಿಗ್ತದೆ, ಈ ಫ್ಯಾಕ್ಟರಿ ಸಿಗ್ತದೆ, ಆ ಕಂಪನಿ, ಈ ಕಂಪನಿ, ಹಿಮಾಲಯ ಎಲ್ಲ ಬ್ಲಡ್ ಸಿಕ್ಕುವಂತಲ್ಲಿ ಆಗಿದ್ರೆ ನಾವು ಆರಾಮ ಇರ್ತಿದ್ದು. ಬ್ಲಡ್ ಸಿಗ್ತದೆ, ಹೋಗುದು ಒಂದು ಫಾರ್ಮಸಿ ಬ್ಲಡ್ ಕೊಡು ಅಂತ ಹೇಳಿ. ಇದು ದೇವರು ಮಾಡಿದಂತ ಸೃಷ್ಟಿ. ಏನಂತ ಹೇಳಿದ್ರೆ ನೀವು ಸಹ ಒಂದು ಪುಣ್ಯ ಕಾರ್ಯ ಮಾಡ್ಬೇಕು ಹೇಳಿ ಒಂದು ದೇವರು ಮಾಡಿದಕ್ಕೋಸ್ಕರ ಎಲ್ಲರೂ ರಕ್ತದಾನ ಮಾಡ್ಬೇಕು. 18, 19 ವರ್ಷದಿಂದ 60 ವರ್ಷದವರೆಗೆ ಆರೋಗ್ಯವಂತಾಗಿದೆ ಎಲ್ಲರೂ ಸಹ ರಕ್ತದಾನ ಮಾಡಬಹುದು. ಎಷ್ಟು ಸಮಯ ಬೇಕಾದ್ರೆ ಒಂದೇ ಸಲ ನನ್ನ ಜೀವನ ಅಂತ ಒಂದೇ ಸಲ ಮಾಡುವಂತ ಒಂದು ಭ್ರಮ ಇಲ್ಲ. ಜನಾಬ್ ನಜೀರ್ ಸಾಹೇಬ್ ಗೊತ್ತಿರಬಹುದು, ಕೆಲವರು ವರ್ಷಕ್ಕೆ 4 ಸಾರಿ 3 ಸಾರಿ ಮಾಡಿದ್ದಾರೆ, ಕೆಲವರು 100 ಸಾರಿ ಮಾಡಿದವರು ಇದ್ದಾರೆ. ಏನು ಆಗಲಿ ಆರೋಗ್ಯವಂತಾಗಿದ್ದಾರೆ. ಕೊಟ್ಟರೆ ಬಹಳ ಒಳ್ಳೆಯದು. ಕೆಲವೊಂದು ಮದ್ದು ತಗೊಳ್ಳುವವರು, ಕೆಲವೊಂದು ಕಾಯಿಲೆ ಅವರು ಮಾತ್ರ ರಕ್ತದಾನ ಮಾಡ್ಲಿಕ್ಕಿಲ್ಲ. ರಕ್ತದಾನದ ಒಂದು ಮಹತ್ವ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಎನ್ಎಫ್ಐದಲ್ಲಿ ಅವರು ತಿಳಿಸಿರ್ತಾರೆ. 3 ದಿವಸ ಮುಂಚೆ ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ನಮ್ಮ ಒಂದು ಆಸ್ಪತ್ರೆ ಒಬ್ಬರು ಅಧಿಕಾರಿ ಬಂದ್ರು ಅಂತ ಹೇಳ್ತಾರೆ, ಸರ್ ನಿಮ್ಮ ಫ್ರೆಂಡ್ಸ್ ಒಂದು ಯಾರ್ದೊಂದು ಬಿ ಪಾಸಿಟಿವ್ ಬ್ಲಡ್ ಸಿಗ್ಬೋದಾ? ಯಾಕಂತ ಕೇಳಿದ್ರೆ ಒಂದು ಪೇಷಂಟ್, ಕ್ಯಾನ್ಸರ್ ಪೇಷಂಟ್, ಅರ್ಜೆಂಟ್ ಒಂದು ಬಿ ಪಾಸಿಟಿವ್ ಬ್ಲಡ್ ಇಲ್ಲ, ಸಿಗ್ತಲ್ಲ, ಅರ್ಜೆಂಟ್ ಈಗಲೇ ಬೇಕಂತ ಒಂದು ಮಾಡಿ ಅಂತ ನಾನು ಹೇಳಿದೆ. ನಂದು ಬಿ ಪಾಸಿಟಿವ್, ಬಟ್ ನನಗೆ ಬ್ಲಡ್ ಅನ್ನು ಕೊಟ್ಟಿದ್ದೀನಿ, ನೆನಪಿಲ್ಲ, ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳಿದೆ. ಆಯ್ತು ಸರ್ ಬನ್ನಿ ಅಂತ ಹೇಳಿದೆ. ನಮ್ಮ ರೆಕಾರ್ಡ್ಸ್ ಅಲ್ಲಿ ಏನಪ್ಪ ಇರ್ತಿತ್ತು, ಯಾಕಂದ್ರೆ ನಾನು ಆಲ್ರೆಡಿ ಅಲ್ಲಿ ವಾಲಂಟಿಯರ್ ಡೋನರ್ಸ್ ಆಗಿರ್ತೇನೆ. 6 ತಿಂಗಳು ಮುಂಚೆ ಕೊಟ್ಟಿರ್ತೇನೆ. ಹಾಗೆ ನಾನು ಬ್ಲಡ್ ಕೊಟ್ಟೆ. ಒಂದು ಕೊಟ್ಟಾಗ ಒಂದು ನಮಗೆ ಏನು ಸಮಾಧಾನ ಅಂತ ಖುಷಿ ಆಗ್ತದೆ ಹೇಳಿದ್ರೆ, ಏನೋ ಒಂದು ನನಗೆ ಏನೋ ಒಂದು ದೊಡ್ಡ ಒಂದು ಸಾಧನೆ ಮಾಡಿದಾಗ. ಯಾಕಂದ್ರೆ ಒಬ್ಬ ಮನುಷ್ಯನ ಯಾರಂತ ಗೊತ್ತಿರಬೇಕು, ಕ್ಯಾನ್ಸರ್ ಪೇಷಂಟ್ ಒಂದು ಜೀವ ಉಳಿಸಿದೆ ಹೇಳಿ, ಇದರಷ್ಟು ಒಳ್ಳೆ ಕಾರ್ಯ ನಾನು ಖಂಡಿತವಾಗಿ ಯಾರಿಗೂ ಅದೇ ಒಂದು ನಿಮ್ಮಲ್ಲಿ ಸಹ ಬರ್ಬೇಕಂತ ನನ್ನ ಭಾವನೆ. ಕೇವಲ ಬ್ಲಡ್ ಕ್ಯಾಂಪ್ ಮಾಡೋದು ಉದ್ದೇಶ ಅಂತ ಇಲ್ಲೇ ಬ್ಲಡ್ ಕೊಡ್ಬೇಕಂತ ಇಲ್ಲ, ವಾಲಂಟಿಯರ್ ಆಗಿ ನೀವು ಎಲ್ಲಿ ಸಹ ಕೊಡ್ಬೋದು. ಮಂಗಳೂರಲ್ಲಿ ಸುಮಾರು ಬ್ಲಡ್ ಕೇಂದ್ರಗಳಿದೆ, ಅಲ್ಲಿ ಹೋಗಿ ಬ್ಲಡ್ ಕೊಡ್ಬೇಕು. ನಿಮ್ಮ ಸ್ನೇಹಿತರು ನಿಮ್ಮೊಟ್ಟಿಗೆ ಕೊಟ್ರೆ ಪುಣ್ಯ, ಒಂದು ಸಣ್ಣ ಪುಣ್ಯ ಕಾರ್ಯ ಮಾಡಬೇಕಾಗ್ತದ್ರಿಂದ ಅವ್ರಿಗೆ 3 ಜೀವ ಉಳಿತಾರೆ. ಆ ಬ್ಲಡ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತ ಮಾಡ್ತೇವೆ, ಪ್ಲೇಟೆಡ್ ಮಾಡ್ತೇವೆ, ಹೋಲ್ ಬ್ಲಡ್ ಅಂತ ಮಾಡ್ತೇವೆ. ಹಾಗೆ ಈ ನಮ್ಮ ಇಂಡಿಯಾದಲ್ಲಿ ಬಹಳ ಶಾರ್ಟೇಜ್ ಇದೆ ರಕ್ತಕ್ಕೆ. ಎಷ್ಟೋ ಜೀವಗಳು ರಕ್ತ ಸಿಕ್ಕದೆ ಸಾಯ್ತಾ ಇದ್ದಾರೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಮನೆ ಮಾಡ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಬಂಧು ಬಳಗ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಬ್ಲಡ್ ಅನ್ನ ದಾನ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡಿ. ಇವತ್ತು ಒಂದು ಈ ಮಸೀದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ಬಹಳ ಖುಷಿ ಆಗ್ತದೆ. ಹಾಗೆ ಎಲ್ಲಾ ಪ್ರಾರ್ಥನಾ ಮಂದಿರಗಳಲ್ಲಿ, ದೇವಸ್ಥಾನ ಇರಬಹುದು, ಚರ್ಚ್ಗಳಲ್ಲಿ ಸೇರಿದಾಗ ಈ ಒಂದು ಮಹತ್ ಕಾರ್ಯ ಮಾಡಿದ್ರೆ ಇದರಷ್ಟು ಪುಣ್ಯ ಸಿಕ್ಲಿಕ್ಕಿಲ್ಲ ಅಂತ ಹೇಳ್ತೇನೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಬೇರೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಈ ಒಂದು ಮಸ್ಜಿದ್ ತುಕ್ಕೊಟ್ಟು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಹಾಗೆ ಇದನ್ನು ಆರ್ಗನೈಸ್ ಮಾಡಿದಂತ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವರಿಗೆ ನಾನು ಒಂದನ್ನು ಸಲ್ಲಿಸ್ತೇನೆ. ಹಾಗೆ ಯಾರಿಲ್ಲಿ ರಕ್ತದಾನ ಮಾಡಿ ಬಂದಿದ್ದಾರೆ ಇವರಿಗೆ ಸಹ ಭಗವಂತ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಕಾರ್ಯಕ್ರಮ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಂಗಡ, ಬಿಡಾರ, ಕುಟೀರ ಎಲ್ಲೋ ಬೇರೆ ಬೇರೆಯಾದರೂ ಹೃದಯ ಮಾತ್ರ ಒಂದಾಗಿರಲಿ. ಮನಸ್ಸುಗಳಿಗೆ ಕನಸು ತುಂಬಿ ಕನಸು. ನಮಗೆಲ್ಲ ತಿಳಿದಿರುವಂತೆ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ರಕ್ತದಾನ. ರಕ್ತದಾನ ಶಿಬಿರವನ್ನು ಅನೇಕ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಬೇರೆ ಬೇರೆ ಸಂಘಟನೆಗಳು ಹಮ್ಮಿಕೊಂಡು ಬರ್ತಾ ಇದೆ. ಆದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಇಂತಹ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ನನಗೆ ತಿಳಿದ ಮಟ್ಟಿಗೆ ಇದು ಮೊದಲನೇ.
ಇಂತಹ ಒಂದು ವಿಶಿಷ್ಟ ಪರಿಕಲ್ಪನೆಗೋಸ್ಕರ ಎಲ್ಲ ಸಂಘಟಕರಿಗೆ ಹಾಗೂ ಈ ಮಸ್ಜಿದಿಯ ಆಡಳಿತ ಮಂಡಳಿಗೆ ಸರ್ವ ಸದಸ್ಯರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ದಾರಿದೀಪವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಚರ್ಚ್ಗಳಲ್ಲಿ ಕೂಡ ಇಂಥದ್ದೇ ರಕ್ತದಾನ ಶಿಬಿರಗಳು ಖಂಡಿತವಾಗಿಯೂ ಈ ಒಂದು ನೆರಳಿನ ಆಶ್ರಯದಲ್ಲಿ ನಡೆಯುತ್ತದೆ ಅನ್ನತಕ್ಕಂಥ ಭರವಸೆ ನನಗಿದೆ. ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ರಕ್ತದಾನದ ಜೊತೆಗೆ ಸಾಮಾಜಿಕ ಕಳಕಳಿಯ ಸೇವೆಯು ನಡೆದಾಗ ಸಮಾಜದಲ್ಲಿ ಸಾಮರಸ್ಯತೆಗೆ ಯಾವ ಕಂಟಕವೂ ಬರುವುದಿಲ್ಲ. ಇವತ್ತು ಆಯೋಜಿಸಲ್ಪಟ್ಟಂತಹ ಈ ರಕ್ತದಾನ ಶಿಬಿರವು ಈ ಪ್ರದೇಶದ ಜನರ ಸೌಹಾರ್ದತೆ, ಸಾಮರಸ್ಯತೆ ಹಾಗೂ ಸೋದರತೆಗೆ ಸಾಕ್ಷಿಯಾಗಲಿ, ಸಂಘಟಕರ ಶ್ರಮ ಹಾಗೂ ಸದುದ್ದೇಶ ಸಾರ್ಥಕವಾಗಲಿ ಎಂದು ಹಾರೈಸುತ್ತಾ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಇವರಿಂದ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂತ ಯೋಗ ಭಾಗ್ಯವನ್ನು ದಯಾಮಯನಾದ ಭಗವಂತನು ಅವರಿಗೆ ಕರುಣಿಸಲಿ. ಈ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಲಿ ಅನ್ನತಕ್ಕಂಥ ಆಶಯದೊಂದಿಗೆ ಎಲ್ಲರಿಗೆ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್. ಮಸೀದಿಯಲ್ಲಿ ಬ್ಲಡ್ ಕ್ಯಾಂಪ್ ಒಂದು ಕಾರ್ಯಕ್ರಮವನ್ನು ಎನ್ಎಫ್ಐ ಹಾಸ್ಪಿಟಲ್, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಅದೇ ರೀತಿ ಬ್ಲಡ್ ಬ್ಯಾಂಕ್ ಇದರ ಜಂಟಿಯಾಗಿ ಒಂದು ಕಾರ್ಯಕ್ರಮವನ್ನು ಮಸೀದಿಯಲ್ಲಿ ಹಮ್ಮಿಕೊಂಡದ್ದು ಇದೊಂದು ಮಾದರಿ ಮಸೀದಿ ಎಂದು ಹೇಳಬೇಕಾಗಿದೆ. ನಾನು ಒಂದು 20 ವರ್ಷದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸದಲ್ಲಿ ಕೂಡ ಮಾಡಿದ್ರು ಕೂಡ ನಾನು ನೋಡುವುದು ಜಾಸ್ತಿಯಾಗಿ ಸಾರ್ವಜನಿಕ ಜಾಗದಲ್ಲಿ ಮತ್ತೆ ಯಾವುದಾದರೂ ಹಾಲ್ಗಳಲ್ಲಿ ಇಂಥ ಕ್ಯಾಂಪ್ ನಡೀತಾ ಇದೆ. ಇದು ಬಹಳ ಮಸೀದಿಯಲ್ಲಿ ಕಾರ್ಯಕ್ರಮ ನಮಾಜಿಗೆ ಮಾತ್ರ ಸೀಮಿತವಾಗಿ ಇರುವಂತದಲ್ಲ, ಇದು ಜನ ಸೇವೆ ಮಾಡ್ಲಿಕ್ಕೆ ಇರುವಂತಹ ಒಂದು ಕೆಲಸವನ್ನು ಕೂಡ ಮಸೀದಿಯಲ್ಲಿ ಮಾಡಬಹುದೆಂದು ತೋರಿಸಿಕೊಟ್ಟಂತ ಅಲ್ಲೌದಾ ಮಸೀದ್, ಅದರ ಆಡಳಿತ ವರ್ಗ ಮತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಕ್ತದಾನ ಜೀವದಾನ. ರಕ್ತದಾನ ಜೀವದಾನ ಎಂದರೆ ನಾವು ಸಮಾಜದಲ್ಲಿ ಬದುಕುವಾಗ ಕಷ್ಟಪಡುತ್ತಿರುವಂತ ಮಕ್ಕಳಿಗೆ ಅಥವಾ ಕಷ್ಟಪಡುತ್ತಿರುವಂತ ಜನರಿಗೆ ನಾವು ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನು ಮಾಡುವುದು ಪ್ರತಿಯೊಬ್ಬರ ಅದು ಧರ್ಮವಾಗಿದೆ. ಆದರೆ ಎಷ್ಟು ಅದಕ್ಕೆ ಪ್ರತಿಫಲ ದೇವನು ನಮಗೆ ಅದರ ಅಂಕಿಅಂಶವನ್ನು ನೀಡ್ತಾನೋ, ತನ್ನ ಜೀವದಲ್ಲಿರುವಂತಹ ರಕ್ತವನ್ನು ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವಂತ ಆ ರೋಗಿಗೆ ರಕ್ತದಾನ ಮಾಡಿದರೆ ಖಂಡಿತವಾಗಿ ಭೂಮಿಯಲ್ಲಿರುವಂತಹ ಸರ್ವ ಮನುಷ್ಯರನ್ನು ಅವನಿಗೆ ಜೀವದಾನ ಮಾಡಿದಂತ ಪ್ರತಿಫಲ ಸಿಗುವಂತ ಒಂದು ಈ ರಕ್ತದಾನದಲ್ಲಿ ದೇವನು ಕೊಡುವಂತ ವಾಗ್ದಾನ. ಇವತ್ತು ಸಮಾಜದಲ್ಲಿ ನೋಡುವಾಗ ಪರಸ್ಪರ ದ್ವೇಷ, ವೈರತ್ವ ನಾವು ನೋಡ್ತಾ ಇದ್ದೇವೆ. ನಾನು ಒಂದು ಆಲೋಚನೆ ಮಾಡ್ತಾ ಇದ್ದೇನೆ, ನನ್ನ ಜೀವದಲ್ಲಿ ಒಬ್ಬ ರಾಮನ ರಕ್ತ ನನ್ನ ಜೀವದಲ್ಲಿದೆ, ಮುಸ್ಲಿಮನ ಒಬ್ಬ ಹಿಂದೂ ಒಬ್ಬ ರಾಮನಲ್ಲಿ ರಫೀಕ್ನ ರಕ್ತ ಇದೆ. ನಮ್ಮ ರಕ್ತವನ್ನು ಹಂಚಿಕೊಂಡು ನಾವು ಸೌಹಾರ್ದತೆಯನ್ನು ಬೆಳೆಸಬೇಕಾದಂತ ಈ ಸಮಾಜವನ್ನು ಯಾವುದೋ ಒಂದು ಕಾರಣಕ್ಕೆ ರಾಜಕೀಯವಾಗಿಯೂ ಈ ರೀತಿಯ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಜನರನ್ನು ಕೊಲ್ಲುವಂತ ಪರಿಸ್ಥಿತಿ ಕಾಣ್ತಾ ಇದೆ. ನಾನು ಅವರಿಗೆ ಹೇಳುವಂತ ಮಾತು, ನಮ್ಮ ರಕ್ತ ಯಾವೊಬ್ಬ ಹಿಂದೂ ಒಬ್ಬ ಕ್ರಿಶ್ಚಿಯನ್ ರಕ್ತ ನನ್ನ ಬಾಡಿಯಲ್ಲಿದ್ರೆ ಅದೇ ರೀತಿಯಲ್ಲಿರುವಂತ ಇನ್ನು ಅವರ ಬಾಡಿಯಲ್ಲಿರುವಂತಹ ರಕ್ತ ಕೂಡ ಯಾವುದ್ಯಾವುದೋ ಧರ್ಮದ ರಕ್ತ ಇರುತ್ತೆ. ಆದ್ರೆ ನಮ್ಮ ಸೂಪರ್ಟೆಂಟ್ ಅವರು ಹೇಳಿದ್ರು, ರಕ್ತಕ್ಕೆ ಜಾತಿ ಅಲ್ಲ. ಖಂಡಿತವಾಗಿ ರಕ್ತಕ್ಕೆ ಜಾತಿ ಎಂಬುದಿಲ್ಲ. ಹಾಸ್ಪಿಟಲ್ ಅಲ್ಲಿ ಹೋಗಿ ಒಬ್ಬ ಪೇಷಂಟ್ ಮಲಗ್ತಾನೆ, ತಕ್ಷಣ ಡಾಕ್ಟರ್ ಹೇಳ್ತಾರೆ ನನಗೆ ಇಂಥ ಬ್ಲಡ್ ಅವಶ್ಯಕತೆ ಇದೆ. ಅಲ್ಲಿ ಕೂಡ ಯಾವ ಒಬ್ಬ ರಿಕ್ವೆಸ್ಟ್ ಲೆಟರ್ ಇಟ್ಕೊಂಡು ಹೋಗಿ ನನಗೆ ಮುಸ್ಲಿಂ ಜಾತಿಯ ರಕ್ತ ಕೊಡಿ, ಒಬ್ಬ ಹಿಂದೂ ನನಗೆ ಹಿಂದೂ ಜಾತಿಯ ರಕ್ತ ಕೊಡಿ, ಎಲ್ಲಿಯಾದ್ರೂ ಕೇಳುವಂತ ಪ್ರಶ್ನೆ ಇಲ್ಲ. ಅವನ ಜೀವವನ್ನು ಉಳಿಸಬೇಕಾದ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿರುವಂತ ಯಾವುದೇ ರಕ್ತ ಆಗಲಿ ಕೊಟ್ಟು ಬಿಡಿ ಪ್ಲೀಸ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ.
ಅಲ್ಲಿ ಜಾತಿ ಯಾವುದೇ ಕೇಳಲ್ಲ. ನಿಮ್ಮ ಬ್ಲಡ್ ಕಲೆಕ್ಟ್ ಮಾಡುವಾಗ ಡಾಕ್ಟರ್ ಅವ್ರು ಕೇಳುವಂತ ಪ್ರಶ್ನೆ ಒಂದಿದೆ, ನಿಮ್ಮ ಗ್ರೂಪ್ ಯಾವುದು, ನಿಮಗೆ ರೋಗ ಉಂಟಾ, ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತೆಗ್ತಾ ಇದ್ರಾ, ನೀವು ಇದಕ್ಕಿಂತ ಮೊದಲು ಏನಾದ್ರು ಬ್ಲಡ್ ಕೊಟ್ಟಿದ್ರ, ಈ ರೀತಿ ಒಂದು ಕೌನ್ಸಿಲಿಂಗ್ ಮಾಡಿಕೊಂಡು ನಿಮ್ಮ ಹತ್ರ ಬ್ಲಡ್ ಕಲೆಕ್ಟ್ ಮಾಡೋದು ಹೊರತು ಅದಕ್ಕಿಂತ ನಿಮ್ಮ ಜಾತಿಯ ಆಧಾರದ ಮೇಲೆ ಎಲ್ಲಿ ಕೂಡ ಬ್ಲಡ್ ಕಲೆಕ್ಟ್ ಮಾಡುವಂತದ್ದು ನಾವು ಕಾಣಲಿಲ್ಲ. ಅದೇ ರೀತಿ ಕೂಡ ಬ್ಲಡ್ ಕೊಡುವಾಗ ಯಾರು ತೆಗಿತಾರೆ ಅಲ್ಲಿ ಕೂಡ ನಿಮ್ಮ ಜಾತಿ ಅದಕ್ಕೆ ಸಂಬಂಧ ಪಡುವುದಿಲ್ಲ. ಇಷ್ಟು ಒಂದು ಸುಂದರವಾದ ಸಮಾಜದಲ್ಲಿ ನಮ್ಮ ಜೀವದಲ್ಲಿರುವಂತಹ ರಕ್ತವನ್ನು 3 ತಿಂಗಳಿಗೆ ಅದು ಕೊಡಬೇಕಾದ್ರು. ನಮ್ಮ ನಜೀರ್ ಅವರು ಹೇಳಿದ್ರು 18 ವರ್ಷದಿಂದ 60 ವರ್ಷ ತನಕ ರಕ್ತ ಕೊಡುವುದಕ್ಕೆ ಯಾವುದೇ ಆರೋಗ್ಯಪೂರ್ಣವಾಗಿರುವಂತಹ ರಕ್ತ ಕೊಡಬಹುದು. ಆದರೆ 3 ತಿಂಗಳಿಗೆ ವರ್ಷಕ್ಕೆ 4 ಸಲ ರಕ್ತ ಕೊಡಬಹುದು ಆರೋಗ್ಯವಾಗಿ ಇದ್ದ ಒಬ್ಬ ಮನುಷ್ಯನಿಗೆ. ಆದ್ರೆ ಅವನಿಗೆ ಹಾರ್ಟ್ ಆಗಲಿ, ಅವನಿಗೆ BP ಆಗಲಿ, ಶುಗರ್ ಆಗಲಿ, ಅವನಿಗೆ ಸ್ಯಾಚುರೇಷನ್ ಯಾವುದೇ ಕೂಡ ತೊಂದರೆ ಬರುವುದಿಲ್ಲ. ಅವನ ಆರೋಗ್ಯಪೂರ್ಣವಾಗಿ ಅವನಿಗೆ 3 ತಿಂಗಳಿಗೆ ಒಂದು ಬ್ಲಡ್ ಕೊಟ್ಟರೆ ಖಂಡಿತವಾಗಿ 6 ತಿಂಗಳಿಗೆ ಅವನಿಗೆ 3 ತಿಂಗಳಿಗೆ ಅವನಿಗೆ ಆರೋಗ್ಯಪೂರ್ಣವಾಗಿ ಅವನ ಜೀವವನ್ನು ಅವನ ಬಾಡಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಕೊಲೆಸ್ಟ್ರಾಲ್ ಬರುವಂತದ್ದು, BP ಜಾಸ್ತಿ, ಶುಗರ್ ಜಾಸ್ತಿ, ಇದೆಲ್ಲ ಕಾರಣ ಇದೆ. ಒಂದು ಕಡೆಯಲ್ಲಿ ಫುಡ್ ಇರ್ಬೋದು, ಅದೆಲ್ಲ ಇದ್ರೂ ಕೂಡ ನಮ್ಮ ಆರೋಗ್ಯವನ್ನು ನಾವು ನಮ್ಮ ಜೀವದಲ್ಲಿರುವಂತ ಯಾವ್ದು ರಕ್ತವನ್ನು ಅದು ಇನ್ನೊಬ್ಬರಿಗೆ ಕೊಡುವಂತ ದಾನವಾಗಿದೆ. ಅದು ಎಲ್ಲಿ ಕೂಡ ನಮ್ಮ ಬಾಡಿಯಲ್ಲಿ ಇಟ್ಕೊಂಡು ನಾವು ನಮ್ಮ ಲೈಫ್ಗಾಗಿಸ್ಕರ, ನಮ್ಮ ಜೀವನಕ್ಕೋಸ್ಕರ ಅದನ್ನು ನಾವು ಮುಡುಪಾಗಿಸಿಕೊಳ್ಳಬಾರದು. ಅದು ಇನ್ನೊಬ್ಬರ ರಕ್ತವನ್ನು ನಾವು ಅವರಿಗೆ ದಾನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಸಮಯ ಬಹಳ ಸಂಕ್ಷಿಪ್ತವಾಗಿರುವಂತಹ ಸಮಯ. ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್, ಅದೇ ರೀತಿ ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ ಇದರ ಸಿಬ್ಬಂದಿ ವರ್ಗದವರಿಗೂ, ಅದೇ ರೀತಿ ಕೂಡ ನಾನು NFI ಹಾಸ್ಪಿಟಲ್ನ ಮೆಡಿಕಲ್ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ವರ್ಗದವರಿಗೂ, ಅದೇ ರೀತಿ ನಮ್ಮ ಮಸೀದಿಯ ಹೊಣೆಗಾರರಿಗೂ ನಾನು ಜಜಾಕಲ್ಲಾ ಅಂತ ಹೇಳಿ ನನ್ನ ಮಾತಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅದೇ ರೀತಿ ಸಮಾರಂಭದ ಮುಖ್ಯ ಅತಿಥಿ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಮಾತು ಮಲ್ಲಿಗೆ, ಮೌನ ಸಂಪಿಗೆ ಇದೆರಡರ ಸೊಗಸೊರಿತಾಗ ಜೀವನ ಸೇವಂತಿಗೆ ಧನ್ಯವಾದಗಳು ಅವರಿಗೆ. ಅದೇ ರೀತಿ ಸಮಾರಂಭದ ಇನ್ನೊರು ಮುಖ್ಯ ಅತಿಥಿಯವರು ಕೂಡ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಎಷ್ಟು ತಿಳಿದಿದೆಯೋ ಅದಕ್ಕಿಂತ ಕಡಿಮೆ ಮಾತಿರಲಿ ಮತ್ತೆ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಮಾಡಲಿಕ್ಕಿದ್ದೇವೆ. ತದನಂತರ ಅಧ್ಯಕ್ಷರಿಂದ ಆಗಮಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳು ಗೌರವ ಸೂಚಕ ಸ್ಮರಣಿಕೆಯನ್ನು ನೀಡಲಿದ್ದಾರೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಯಲ್ಲಿ ಓರ್ವರಾದಂತಹ ಶ್ರೀ ಅಧ್ಯಕ್ಷರು ಸೋಲ್ಡಾರ್ ಯೂತ್ ಮೂವ್ಮೆಂಟ್ ಉಳ್ಳಾಲ್ ಇವರು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿಯಾದಂತಹ ಜನಾಬ್ ಮೊಹಮ್ಮದ್ ಕುನಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಸಮಾರೋಪ ನುಡಿಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಡಾಕ್ಟರ್ ಜೈನುದ್ದೀನ್ ಅವರು ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ರಾಜ್ಯ ಸಂಚಾಲಕರಾಗಿರುವಂತಹ ಜನಾಬ್ ನಜೀರ್ ಹುಸೇನ್ ಇವರಿಗೂ ಕೂಡ ಡಾಕ್ಟರ್ ಜೈನುದ್ದೀನ್ ರವರು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಮಾತ್ ಇಸ್ಲಾಮಿ ಉಳ್ಳಾಲ್ ಇದರ ಅಧ್ಯಕ್ಷರಾದಂತಹ ಜನಾಬ್ UA ಅಬ್ದುಲ್ ಕರೀಂ ಸಾಬ್ ಅವರಿಗೂ ಕೂಡ ಡಾಕ್ಟರ್ ಜೈನುದ್ದೀನ್ ರವರು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಅಬ್ದುಲ್ ಸಲಾಂ CH ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ್ ಇದರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಚಾಲಕರಾಗಿರುವಂತಹ ಅವರಿಗೂ ಕೂಡ ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಡಿಕಲ್ ಕಾಲೇಜ್ ಇದರ ಸೂಪರಿಂಟೆಂಡೆಂಟ್ ಆದಂತಹ ಪ್ರವೀಣ್ ಕುಮಾರ್ ಅವರಿಗೂ ಕೂಡ ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಗೌರವ ಸೂಚಕ ಸ್ಮರಣಿಕೆ ನೀಡಿದಂತಹ ಡಾಕ್ಟರ್ ಜೈನುದ್ದೀನ್ ಇವರಿಗೆ. ಅದೇ ರೀತಿ ಜನಾಬ್ ಹಸನ್ ಅಧ್ಯಕ್ಷರು ಮಸ್ಜಿದುಲ್ ಹುದಾ ಹುದಕೋಟು ಇವರಿಗೂ ಕೂಡ ಈ ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷೀಯ ಮತ್ತು ಸಮಾರೋಪ ಮಾತಿಗಾಗಿ ನಾನು ಜನಾಬ್ ಮೊಹಮ್ಮದ್ ಕುನ್ನಿ ಖತೀಬರು ಮಸ್ಜಿದುಲ್ ಹುದಾ ಹುದಕೋಟು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣೆಯನ್ನು ಹಸ್ತಾಂತರ ಮಾಡಿದಂತಹ ನಿಜಾಮ್ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಭೂಲೋಕದಲ್ಲಿ ನಶ್ವರವಾದರೂ ಪರಲೋಕದಲ್ಲಿ ಶಾಶ್ವತ ಜೀವನ ನಡೆಸುವ ಉದ್ದೇಶದಿಂದ ಇಲ್ಲಿ ಕೆಲವರು ಮಾತ್ರ ಉನ್ನತ ಶಿಖರಕ್ಕೆ ಇರುತ್ತಾರೆ. ಅಂತಹ ಓರ್ವ ಅಪರೂಪದ ವ್ಯಕ್ತಿಗಳ ಪಟ್ಟಿಯಲ್ಲಿ ಸತ್ಯಸಂಧತೆ, ಪ್ರಾಮಾಣಿಕತೆ, ದಯಾಪರತೆ, ಕಾರ್ಯದಕ್ಷತೆ, ವಿನಯಶೀಲತೆ, ಗುಣವಂತಿಕೆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡು ಎಲ್ಲರನ್ನ ಉತ್ತಮರಲ್ಲಿ ಉತ್ತಮರನ್ನಾಗಿ ಮಾಡುವಂತಹ ಓರ್ವ ಏಕೈಕ ಸಜ್ಜನ ಬಂಧು ಮೊಹಮ್ಮದ್ ಕುಂಜಿ, ಖತೀಬ್ ಮಸ್ಜಿದುಲ್ ಹುದಾ ತೊಕ್ಕೋಟು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತಿಗಾಗಿ ಆಹ್ವಾನಿಸಲಾಗಿದೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ಪವಿತ್ರವಾದ ಮಸೀದಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಮುಸ್ಲಿಮರ ಮಟ್ಟಿಗೆ ಈ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಳ ಅದು ಮಸೀದಿಗಳು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಮತ್ತು ಅಹಬ್ಬಲ್ ಬಿಲಾದಿ ಇಲಲ್ಲಾಹಿ, ಭೂಮಿಯಲ್ಲಿ ದೇವನು ಬಹಳ ಇಷ್ಟಪಡುವ, ಬಹಳ ಪ್ರೀತಿಸುವ ಸ್ಥಳ ಅದು ಮಸೀದಿಗಳಾಗಿವೆ ಎಂದು ಪ್ರವಾದಿ ಮುಹಮ್ಮದರು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮುಸ್ಲಿಮರು ಬಹಳ ಹೆಚ್ಚು ಗೌರವಿಸುವ, ಮುಸ್ಲಿಮರಿಗೆ ಬಹಳ ಭಾವನಾತ್ಮಕವಾದ ಸಂಬಂಧ ಇರುವ ಸ್ಥಳವಾಗಿದೆ ಮಸೀದಿಗಳು. ದೇವನಿಗೆ ಸಾಷ್ಟಾಂಗ ಎರಗುವ ಸ್ಥಳ ಇದು. ಯಾವ ಮಧ್ಯವರ್ತಿಗಳು ಇಲ್ಲ. ಈ ಮಸೀದಿಯಲ್ಲಿ ಯಾವುದೇ ಫೋಟೋ ಇಲ್ಲ, ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ. ನನ್ನ ದೇವನೊಂದಿಗೆ ನಾನು ನೇರವಾಗಿ ಕೇಳು, ನನ್ನ ದೇವನಿಗೆ ನಾನು ಶರಣಾಗು, ನನ್ನ ಎಲ್ಲ ಸಮಸ್ಯೆಗಳನ್ನು ನನ್ನ ದೇವನೊಂದಿಗೆ ನಾನು ಹೇಳಿಕೊಳ್ಳು. ಹಾಗೆ ಮುಸ್ಲಿಮರಿಗೆ ಬಹಳ ಭಾವನಾತ್ಮಕವಾದಂತಹ ಒಂದು ಸ್ಥಳವಾಗಿದೆ ಮಸೀದಿ. ತೊಕ್ಕೊಟ್ಟಿನ ಈ ಮಸೀದಿ ಬಹಳಷ್ಟು ವಿಶೇಷತೆಗಳಿರುವ ಮಸೀದಿ. ಕರ್ನಾಟಕದಲ್ಲಿ ನಿರಂತರವಾಗಿ ಶುಕ್ರವಾರದ ಪ್ರವಚನ ಕನ್ನಡದಲ್ಲಿ ನಡೆಯುವ ಏಕೈಕ ಮಸೀದಿ. ಕರ್ನಾಟಕದಲ್ಲಿ ಬೇರೆ ಯಾವ ಮಸೀದಿಯೂ ಇಲ್ಲ. ನಾನು ಕರ್ನಾಟಕ ರಾಜ್ಯಾದ್ಯಂತ ಸುತ್ತಾಡ್ತಾ ಇರುವ ಒಬ್ಬ ವ್ಯಕ್ತಿ. ನಿರಂತರವಾಗಿ ಕನ್ನಡದಲ್ಲಿ ಶುಕ್ರವಾರದ ಪ್ರವಚನ ನಡೆಯುವ ಬೇರೆ ಯಾವ ಮಸೀದಿಗಳು ಇಡೀ ಕರ್ನಾಟಕದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಯಾವಾಗಲಾದರೂ ಒಮ್ಮೆ ಕನ್ನಡದಲ್ಲಿ ನಡೀತಾ ಇರುವುದು. ಆದರೆ ಕಳೆದ ಸುಮಾರು 20-22 ವರ್ಷಗಳಿಂದ ನಿರಂತರವಾಗಿ ಈ ನಾಡಿನ ಭಾಷೆಯಲ್ಲಿ ಕನ್ನಡದಲ್ಲಿ ಪ್ರವಚನ ನಡೆಯುತ್ತಿರುವ ಕರ್ನಾಟಕದ ಏಕೈಕ ಮಸೀದಿ. ಅದೇ ರೀತಿ ಮಸೀದಿಗಳು ಅದು ಆರಾಧನೆಗಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೇಂದ್ರ ಆಗಬೇಕು. ಇವತ್ತಿಗೂ ನೀವು ಗಲ್ಫ್ ಕಂಟ್ರೀಸ್ಗೆಲ್ಲ ವಿಸಿಟ್ ಮಾಡಿದ್ರೆ ಅಲ್ಲಿ ಮಸೀದಿಗಳಲ್ಲೆಲ್ಲ ಖರ್ಜೂರ ಇಟ್ಟಿರ್ತಾರೆ. ಪ್ರಸಾದ್ ರೈ ಅವರು ನೋಡಿರ್ತಾರೆ. ಮಸೀದಿಗಳಲ್ಲೆಲ್ಲ ಒಳ್ಳೊಳ್ಳೆಯ ಖರ್ಜೂರ, ಏನು ಕೆಟ್ಟ ಖರ್ಜೂರ ಅಲ್ಲ, ಬಹಳ ಒಳ್ಳೊಳ್ಳೆ ಅತ್ಯಂತ ಹೈ ಕ್ವಾಲಿಟಿಯ ಖರ್ಜೂರಗಳೆಲ್ಲ ಮಸೀದಿಯಲ್ಲಿ ಇರ್ತದೆ ಸೌದಿ ಅರೇಬಿಯಾದಲ್ಲಿ. ಯಾಕೆಂದ್ರೆ ಯಾರು ಕೂಡ ಹಸಿವಿನಿಂದ ಇರಬಾರದು, ಅದು ಪ್ರವಾದಿಯವರ ಕಾಲದಿಂದಲೇ ಬಂದದ್ದ ಸಂಪ್ರದಾಯ. ಮಸೀದಿಯಲ್ಲಿ ಅಲ್ಲಿನ ಸ್ಪೆಷಲ್ ಫುಡ್ ಖರ್ಜೂರ, ಸೌದಿ ದೇಶದ. ಆದ್ದರಿಂದ ಅಲ್ಲಿ ಮಸೀದಿಗಳಲ್ಲೆಲ್ಲ ಖರ್ಜೂರ ಇಟ್ಟಿರ್ತಾರೆ, ಯಾರು ಬೇಕಾದ್ರೂ ತಗೊಳ್ಬಹುದು. ಯಾಕೆಂದ್ರೆ ಯಾರು ಸಮಾಜದಲ್ಲಿ ಹಸಿವಿನಿಂದ ಇರಬಾರದು, ಜನರ ಹೊಟ್ಟೆ ತುಂಬಿಸುವ ಕೇಂದ್ರ ಆಗಬೇಕು ಮಸೀದಿಗಳು. ಅದರಿಂದ ಮಸೀದಿಗಳಂದ್ರೆ ಜನರಿಗೆ ಮಾರ್ಗದರ್ಶನ ಸಿಗುವ, ಜನರಿಗೆ ಉಪಕಾರ ಸಿಗುವ, ಜನರ ಕಷ್ಟಕ್ಕೆ ಸ್ಪಂದಿಸುವ ಕೇಂದ್ರಗಳಾಗಬೇಕು ಎಂಬುದು ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಮಾರ್ಗದರ್ಶನ. ನಾವು ಈ ಮಸೀದಿಯ ಕಮಿಟಿಯವರು ಮಾಡಿದ ಏನೋ ವಿಶೇಷತೆ ಅಲ್ಲ, ಮಸೀದಿಗಳು ಹೀಗೆ ಇರಬೇಕು ಅಂತ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಅದರ ಒಂದು ಭಾಗ ಇದೆ ಇಲ್ಲಿ ರಕ್ತದಾನ ಶಿಬಿರ ನಡೆಯುವುದು. ಇಲ್ಲಿ ನಾವು ಬೈತು ಜಕಾತ್ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಜಕಾತ್ ಅನ್ನು ಸಂಗ್ರಹಿಸಿ ಕಷ್ಟಪಡುವ ಜನರಿಗೆ ಅದನ್ನು ತಲುಪಿಸುವ, ಬಹಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸುವ ಒಂದು ಸಿಸ್ಟಮ್ ಕೂಡ ಈ ಮಸೀದಿಯಲ್ಲಿದೆ. ಅದೇ ರೀತಿ ಯುವಕರಿಗೆ ಮಾರ್ಗದರ್ಶನ ಮಾಡುವಂತಹ ಒಳ್ಳೊಳ್ಳೆಯ ಕ್ಲಾಸ್ಗಳು ಈ ಮಸೀದಿಯಲ್ಲಿ ನಡೀತಾನೆ ಇರ್ತದೆ.
ಒಟ್ಟಿನಲ್ಲಿ ತೊಕ್ಕೊಟ್ಟಿನ ಈ ಮಸೀದಿ ಒಂದು ಧಾರ್ಮಿಕ ಕೇಂದ್ರ ಹೇಗಿರಬೇಕು ಎಂಬುದರ ಒಂದು ದೊಡ್ಡ ಒಳ್ಳೆಯ ನಿದರ್ಶನ. ಈ ನಿಟ್ಟಿನಲ್ಲಿ ಇವತ್ತು ಒಂದು ರಕ್ತದಾನ ಶಿಬಿರ ಈ ಮಸೀದಿಯಲ್ಲಿ ನಡೆಯುತ್ತಾ ಇದೆ. ಮಸೀದಿಗಳ ಬಗ್ಗೆ ಎಲ್ಲ ಬಹಳ ರಾದ್ಧಾಂತಗಳೆಲ್ಲ ನಡೆಯುತ್ತಿರುವ ಸಮಾಜ ನಮ್ಮದು. ಮಸೀದಿಗಳ ಬಗ್ಗೆ ವ್ಯಾಪಕ ಅಪಪ್ರಚಾರಗಳು ನಡೆಯುತ್ತಿರುವ ಸಮಾಜ ನಮ್ಮದು. ಮಸೀದಿಗಳ ಬಗ್ಗೆ ಯಾವುದೆಲ್ಲ ರೀತಿಯ ತಪ್ಪು ಕಲ್ಪನೆಗಳನ್ನು ಹರಡಲಾಗಿರುವ ದಿನಗಳಿವೆ. ಇಂತಹ ಸಂದರ್ಭಗಳಲ್ಲಿ ನಿಜವಾಗಿ ಮಸೀದಿಗಳಂದ್ರೇನು? ನಾವು ಕರ್ನಾಟಕ, ನಾವು ಭಾರತದಾದ್ಯಂತ ಮಸೀದಿ ಸಂದರ್ಶನ ಕಾರ್ಯಕ್ರಮ ಅಂತ ನಡೆಸ್ತಾ ಇದ್ದೇವೆ. ನೀವು ಬನ್ನಿ ಮಸೀದಿಗೆ ಬಂದು ನೋಡಿ ಮಸೀದಿಯಲ್ಲಿ ಏನಿದೆ. ಮಸೀದಿ ಅಂದ್ರೆ ಒಂದು ನಿಗೂಢ ತಾಣ ಅಲ್ಲ. ಆದ್ದರಿಂದ ಮಸೀದಿಗಳನ್ನು ಜನರಿಗೆ ಪರಿಚಯಿಸಬೇಕಾದ ಅಗತ್ಯ, ಹಾಗೆ ನಮ್ಮಲ್ಲಿರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಬೇಕಾದದ್ದು ಇವತ್ತಿನ ದಿನಗಳಲ್ಲಿ ನಾವು ಮಾಡಬಹುದಾದ ಬಹಳ ದೊಡ್ಡ ಕೆಲಸ. ಈ ನಿಟ್ಟಿನಲ್ಲಿ ಕೂಡ ಈ ರಕ್ತದಾನ ಶಿಬಿರ ಈ ಮಸೀದಿಯಲ್ಲಿ ಹಮ್ಮಿಕೊಳ್ಳುವಾಗ ಅದಕ್ಕೆ ಖಂಡಿತವಾಗಿಯೂ ಮಹತ್ವ ಇದೆ. ಮನುಷ್ಯನ ನಮ್ಮೆಲ್ಲರ ನೀವು ತಿನ್ನುವ ಆಹಾರಕ್ಕೆ ಒಂದು ಧರ್ಮದ ಸಂಬಂಧ ಇರ್ಬೋದು. ನಾವೇನು ಫುಡ್ ತಿಂತೇವೆ ಅದಕ್ಕೆ ಒಂದೋ ಕೆಲವೊಮ್ಮೆ ನಮ್ಮ ಧರ್ಮ, ನಮ್ಮ ನಂಬಿಕೆಗಳ ಪ್ರಭಾವ ನಾವು ತಿನ್ನುವ ಆಹಾರದ ಮೇಲೆ ಇರ್ಬೋದು. ನಮ್ಮ ಡ್ರೆಸ್ ಕೋಡ್ ಇದೆ, ಡ್ರೆಸ್ ಕೋಡಿನ ಮೇಲೂ ಕೆಲವೊಮ್ಮೆ ನಮ್ಮ ಧರ್ಮ, ನಮ್ಮ ನಂಬಿಕೆಗಳ ಪ್ರಭಾವ ಖಂಡಿತ ಇರ್ತದೆ. ನಮ್ಮ ಮದುವೆಗಳಲ್ಲಿ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮ ಧರ್ಮದ, ನಮ್ಮ ನಂಬಿಕೆಗಳ, ನಮ್ಮ ಸಂಪ್ರದಾಯಗಳ ಪ್ರಭಾವ ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತ ಇರುತ್ತದೆ. ಆದರೆ ನಿಮ್ಮ ಧರ್ಮ, ನಿಮ್ಮ ನಂಬಿಕೆ ಇದು ಯಾವುದರ ಪ್ರಭಾವವೂ ಇಲ್ಲದ ಎರಡು ವಿಷಯಗಳಿವೆ ಅಂತ ಹೇಳಲಾಗಲ್ಲ. ಒಂದು ನಿಮ್ಮ ಕಷ್ಟ, ಇನ್ನೊಂದು ನಿಮ್ಮ ಸುಖ. ಇದಕ್ಕೆ ನಿಮ್ಮ ಧರ್ಮ ಮತ್ತು ನಂಬಿಕೆಯೊಂದಿಗೆ ಯಾವ ಸಂಬಂಧವೂ ಇಲ್ಲ. ನನ್ನ ಮಗ ಹಾಸ್ಪಿಟಲ್ ನಲ್ಲಿದ್ದರೆ, ICU ನಲ್ಲಿದ್ದರೆ, ಒಬ್ಬ ಕ್ಯಾನ್ಸರ್ ರೋಗಿಯಾಗಿದ್ದರೆ ನನಗೆ ಆಗುವ ನೋವು ಮತ್ತು ಒಬ್ಬ ಹಿಂದುವಿಗಾಗುವ ನೋವಿಗೂ ಯಾವ ವ್ಯತ್ಯಾಸ ಇಲ್ಲ. ಅದರಲ್ಲಿ ನಿಮ್ಮ ಧರ್ಮ, ನಿಮ್ಮ ನಂಬಿಕೆಗೆ ಯಾವ ರೀತಿಯ ಪ್ರಭಾವವೂ ಇಲ್ಲ. ಅದೇ ರೀತಿ ನಮ್ಮ ಸಂತೋಷಕ್ಕೆ, ನನ್ನ ಮಗನಿಗೆ, ನನ್ನ ಮಗಳಿಗೆ ಬಹಳ ಒಳ್ಳೆಯ ರ್ಯಾಂಕ್ ಬರುವಾಗ ನನಗಾಗುವ ಸಂತೋಷ ಒಬ್ಬ ಹಿಂದುವಿಗೂ ಅದೇ ಸಂತೋಷ ಆಗ್ತದೆ. ದೇವರೇ ಇಲ್ಲ ಅಂತ ಹೇಳುವವನಿಗೂ ಅದೇ ರೀತಿ ಸಂತೋಷ ಆಗ್ತದೆ. ಆದ್ದರಿಂದ ಮನುಷ್ಯನ ಕಷ್ಟಕ್ಕೆ ಮತ್ತು ಅವನ ಸಂತೋಷಕ್ಕೆ ಧರ್ಮದ, ನಂಬಿಕೆಗಳ ಯಾವ ಪ್ರಭಾವವೂ ಇರುವುದಿಲ್ಲ. ಒಬ್ಬನಿಗೆ ರಕ್ತ ಕೊಡುವುದಂದರೆ ಅದು ಒಬ್ಬ ಮನುಷ್ಯನ ಜೀವ ಉಳಿಸುವ ಕೆಲಸ. ಪವಿತ್ರ ಕುರ್ಆನ್ನಲ್ಲಿ ಕಲಿಸಿಕೊಡಲಾಗಿದೆ, ಈ ಭೂಮಿಯಲ್ಲಿ ನೀವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದಂದ್ರೆ ಒಬ್ಬ ಮನುಷ್ಯನಿಗೆ ಜೀವ ಕೊಡುವ ಕೆಲಸ. ವಮನ್ ಅಹಿಯಾಹಾ ಫಕಅನ್ನಮಾ ಅಹಿಯನ್ನಾಸ ಜಮೀಅ. ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಟ್ರೆ, ಒಬ್ಬ ಮುಸ್ಲಿಮನಿಗೆ ಅಂತ ಕುರ್ಆನ್ನಲ್ಲಿ ಆ ಪ್ರಸ್ತಾಪ ಇಲ್ಲ. ಒಬ್ಬ ಮನುಷ್ಯನಿಗೆ ಅವನ ಧರ್ಮ, ಅವನ ಜಾತಿ, ಅವನ ಪಕ್ಷ, ಅವನ ಸಂಘಟನೆ ಅದು ಯಾವುದೇ ವಮನ್ ಅಹ್ಯಾಹಾ, ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಟ್ಟರೆ ಅದು ಇಡೀ ಮಾನವ ಕುಲಕ್ಕೆ ಬದುಕು ಕೊಟ್ಟ ಪ್ರತಿಫಲ ನಿಮಗಿದೆ ಎಂದು ಕುರ್ಆನ್ ಹೇಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್. ಜನರ ಪೈಕಿ ದೇವ ಅತಿ ಹೆಚ್ಚು ಇಷ್ಟಪಡುವ ವ್ಯಕ್ತಿ ಯಾರಂದ್ರೆ ಯಾರು ಜನರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು. ಜನರಿಗೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವ ದೇವನಿಗೆ ಅತ್ಯಂತ ಇಷ್ಟದ ದಾಸ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ, ನಮ್ಮ ಧರ್ಮ, ನಮಗೆಲ್ಲ ಧರ್ಮ ಇರುವುದು ಯಾಕೆ? ನಾವೆಲ್ಲ ಒಂದು ಧರ್ಮವನ್ನು ನಂಬುದು ಯಾಕೆ? ಬೇರೆ ನನಗೊಂದು ಧರ್ಮ ಇದೆ, ಪ್ರಸಾದ್ ರೈ ಅವರಿಗೊಂದು ಧರ್ಮ ಇದೆ, ಎಲ್ಲರಿಗೂ ಅವರದೇ ಆದ ಒಂದು ಧರ್ಮಗಳಿವೆ. ಯಾಕೆ ಈ ಧರ್ಮ ಎಲ್ಲ ಇರುವುದು? ಧರ್ಮ ನಿಮಗೆ ನೆಮ್ಮದಿಯ ಬದುಕು ಕೊಡ್ಲಿಕ್ಕೆ, ನಿಮಗೆ ಪ್ರೀತಿಯ, ಸಾಂತ್ವನದ ಬದುಕು ಕಟ್ಟಿಕೊಡುವ ಸಹೋದರ ಧರ್ಮ ಇರುವುದು. ಧರ್ಮ ಅಂದ್ರೆ ನಿಮ್ಮನ್ನೆಲ್ಲ ಪರಸ್ಪರ ಶತ್ರುಗಳನ್ನಾಗಿ ಮಾಡ್ಲಿಕ್ಕೆ, ಕಚ್ಚಾಡಿಸಲಿಕ್ಕೆ, ರಕ್ತಪಾತ ಮಾಡ್ಲಿಕ್ಕೆ ಅಲ್ಲಲ್ಲ ಧರ್ಮ ಇರುವುದು. ನಾವೆಲ್ಲ ಧರ್ಮ ವಿಶ್ವಾಸಿಗಳಾಗಿರುವುದು ಅದಕ್ಕೆ ಅಲ್ಲಲ್ಲ. ಬಹಳ ನೆಮ್ಮದಿಯಿಂದ ಬದುಕಬೇಕು, ಬಹಳ ಗೌರವದಿಂದ ಬದುಕಬೇಕು, ಬಹಳ ಪ್ರೀತಿಯಿಂದ ಬದುಕಬೇಕು, ಸಹೋದರತೆಯಿಂದ ಬದುಕಬೇಕು. ಅದಕ್ಕೆ ನಮಗೆಲ್ಲ ಧರ್ಮ ಇರುವುದು. ನಾವೆಲ್ಲ ಧರ್ಮನಿಷ್ಠರಾಗಿರುವುದು, ಧರ್ಮವನ್ನು ಪಾಲಿಸುವುದು, ಧರ್ಮವನ್ನು ಪ್ರೀತಿಸುವುದು. ಯಾಕೆಂದ್ರೆ ನಾವೆಲ್ಲ ಒಳ್ಳೆಯವರಾಗಿ ಬದುಕಬೇಕು, ಒಳ್ಳೆ ಚೆನ್ನಾಗಿ ಬದುಕಬೇಕು. ಈ ಕಾರಣಕ್ಕೆ ಮಾತ್ರ ಜಗತ್ತಿನ ಎಲ್ಲಾ ಧರ್ಮಗಳಿರುವುದು. ಅದಕ್ಕೆ ಮನುಷ್ಯನಿಗೆ ಒಳ್ಳೆಯ, ನೆಮ್ಮದಿಯ, ಶಾಂತಿಯ, ಪ್ರೀತಿಯ, ಗೌರವದ ಬದುಕು ಕೊಡುವುದಕ್ಕೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ನೀವು ಕೆಲವು ಧರ್ಮದ ಬಗ್ಗೆ ನಡೆಯುವ ಭಾಷಣಗಳನ್ನೆಲ್ಲ ನೋಡಿ. ಧರ್ಮದ ಬಗ್ಗೆ ಬರೆಯುವ ಭಾಷಣ ಅಂದ್ರೆ ಬಹಳ ಕೋಪದಿಂದ, ರೋಷದಿಂದ ಭಾಷಣ ಮಾಡ್ತಾರೆ ಕೆಲವರು.
ಒಂದು ಧಾರ್ಮಿಕ ಭಾಷಣ ಆಗ್ಬೇಕಾದ್ರೆ ಅದು ಹೀಗೆ, ಅದರಲ್ಲಿ ಕೋಪ, ರೋಷ, ಹಗೆತನ, ವಿದ್ವೇಷ ಇದೆಲ್ಲ ಇದ್ರೆ ಮಾತ್ರ ಅದು ಧಾರ್ಮಿಕ ಭಾಷಣ ಆಗ್ತದೆ. ಅಂತ ಒಂದು ಗತಿಗೇಡು ನಮ್ಮಲ್ಲಿ. ನಾನು ಹೇಳುವುದು, ಜಗತ್ತಿನಲ್ಲಿ ಕೋಪದಿಂದ, ರೋಷದಿಂದ ಯಾರು ಧರ್ಮ ಕಲಿಸಿಕೊಡ್ಲಿಲ್ಲ. ಈ ಜಗತ್ತಿಗೆ ಬಂದ ಎಲ್ಲಾ ಪ್ರವಾದಿಗಳು, ಋಷಿ ಮುನಿಗಳು, ಸಾಧು ಸಂತರು, ಅವರೆಲ್ಲ ಮುಗುಳು ನಗೆಯಿಂದ ಮಾತ್ರ ಈ ಜಗತ್ತಿಗೆ ಧರ್ಮ ಕಲಿಸಿಕೊಟ್ಟಿದ್ದಾರೆ. ನೀವು ಯಾವ ಧರ್ಮದ ಬಗ್ಗೆ ಬೇಕಾದ್ರೂ ಸ್ಟಡಿ ಮಾಡಿ, ಕೋಪದಿಂದ ಹೀಗೆ ಯಾರ ಮೇಲೂ ಹಗೆತನ ಸಾಧಿಸಲಿಕ್ಕೆ ಕಲಿಸಿಕೊಟ್ಟ ಯಾವ ಧರ್ಮಗಳು ಜಗತ್ತಿನಲ್ಲಿ ಇರಲೇಬಾರದು. ಈ ಜಗತ್ತಿಗೆ ಬಂದ ಎಲ್ಲಾ ಪ್ರವಾದಿಗಳು, ಸಾಧು ಸಂತರು, ಋಷಿ ಮುನಿಗಳು, ಅವರೆಲ್ಲ ಈ ಜಗತ್ತಿಗೆ ಧರ್ಮ ಕಲಿಸಿಕೊಟ್ಟಿರುವುದು ಮುಗುಳು ನಗೆಯೊಂದಿಗೆ. ಪ್ರೀತಿಯ, ಭ್ರಾತೃತ್ವದ ಧರ್ಮವನ್ನೇ ಜಗತ್ತಿಗೆ ಎಲ್ಲರೂ ಕಲಿಸಿಕೊಟ್ಟಿದ್ದಾರೆ. ಅದರಿಂದ ಧರ್ಮ ಅಂದ್ರೆ ದೇವರನ್ನು ಉದ್ಧಾರ ಮಾಡ್ಲಿಕ್ಕೆ ಅಲ್ಲ, ನಾವೆಲ್ಲ ಧರ್ಮವನ್ನು ಫಾಲೋ ಮಾಡೋದು. ಧರ್ಮ ಅಂದ್ರೆ ನಮ್ಮ ಒಳಿತಿಗೆ, ನಮ್ಮ ಸುಖದ ಜೀವನಕ್ಕೆ, ನಮ್ಮ ನೆಮ್ಮದಿಯ ಬದುಕಿಗೆ, ನಮ್ಮ ಗೌರವದ ಬದುಕಿಗೆ. ಅದಕ್ಕಾಗಿ ನಾವೆಲ್ಲ ಧರ್ಮವನ್ನು ಅನುಸರಿಸ್ತೇವೆ, ಧರ್ಮವನ್ನು ಪಾಲಿಸ್ತೇವೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇದರಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ಇದು ಮನುಷ್ಯನ ಜೀವವನ್ನು ಉಳಿಸುವುದು, ಕುಟುಂಬವನ್ನು ಕಾಪಾಡುವುದರ ಜೊತೆಗೆ ಇವತ್ತಿನ ಒಂದು ರೀತಿಯ ವಿಭಜನೆಯ, ಒಂದು ರೀತಿಯ ಅಪರಿಚಿತತೆಯ, ತಪ್ಪು ಕಲ್ಪನೆಗಳ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನು ಕೊಡುವ ಒಂದು ಮಾರ್ಗವಾಗಿ ಕೂಡ ಈ ರಕ್ತದಾನ ಶಿಬಿರ ಇಲ್ಲಿ ಆಯೋಜಿಸಲ್ಪಟ್ಟಿದೆ. ಇದನ್ನು ಸರ್ವಶಕ್ತನಾದ ದೇವನು ಇದನ್ನು ಸ್ವೀಕರಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗಾಗಲೇ ಪ್ರಸಾದ್ ರೈ ಅವರು ಹೇಳಿದ ಹಾಗೆ ಇದರಿಂದ ಪ್ರೇರಿತವಾಗಿ ಇನ್ನಷ್ಟು ನಮ್ಮ ಆರಾಧನಾಲಯಗಳು ಹೀಗೆ ಎಲ್ಲ ಜನರ ಕಷ್ಟಕ್ಕೆ ಸ್ಪಂದಿಸುವ ಕೇಂದ್ರಗಳಾಗಿ ನಮ್ಮ ಎಲ್ಲ ಆರಾಧನಾಲಯಗಳು ಸದುಪಯೋಗ ಆಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಬಂಧುಗಳೇ, ನಾವಿವತ್ತು ತೊಕ್ಕೋಟಿನ ಮಸ್ಜಿದ್ ಹುದಾ ಮಸೀದಿಯ ವಠಾರದಲ್ಲಿದ್ದೇವೆ. ಬಹುಶಃ ಇದೊಂದು ಚಾರಿತ್ರಿಕ ಘಟನೆ. ಒಂದು ಮಸೀದಿಯ ಒಳಗೆ ರಕ್ತದಾನ ಶಿಬಿರದಂತಹ ಸಾಮಾಜಿಕ ಕಳಕಳಿಯ ಸೇವಾ ಚಟುವಟಿಕೆ ನಡೆಯುತ್ತಾ ಇದೆ. ನಾವು ಪ್ರಾರ್ಥನಾ ಮಂದಿರಗಳಿಗೆ, ದೇವಸ್ಥಾನ, ಚರ್ಚ್, ಮಸೀದಿಗಳಿಗೆ ಕೇವಲ ಪ್ರಾರ್ಥನೆಗಾಗಿ ಮಾತ್ರ ಹೋಗುವುದಲ್ಲ, ಆ ದೇವಾಲಯಗಳು, ಆರಾಧನಾ ಕೇಂದ್ರಗಳು ದೇವತೆಯ ಆರಾಧನೆ ಜೊತೆಗೆ ಸಮಾಜದ ಆರಾಧನೆಯನ್ನು ಮಾಡಬೇಕು ಎನ್ನುವಂತಹ ಒಂದು ದಿವ್ಯ ಸಂದೇಶವನ್ನು ಈ ಮೂಲಕ ಜಮಾತೆ ಇಸ್ಲಾಮಿ ಹಿಂದ್ ಸದ್ಭಾವನಾ ವೇದಿಕೆ ಮತ್ತು ಸಾಲಿಡರಿಟಿ ಯೂತ್ ಮೂವ್ಮೆಂಟ್ ಇಂತಹ ಜಂಟಿ ಸಂಘಟನೆಗಳು ಸೇರಿಕೊಂಡು ಮಸೀದಿಯ ಈ ಒಂದು ವಠಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂತಹ ರಕ್ತದಾನ ಶಿಬಿರಗಳು ಸಮಾಜಕ್ಕೆ ನಿಜವಾಗಿಯೂ ಅತ್ಯಂತ ಅಗತ್ಯವಾದುದು. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದರೆ, ಒಂದು ಆರಾಧನಾ ಕ್ಷೇತ್ರ ಸಾಮಾಜಿಕ ಚಟುವಟಿಕೆಗಳಿಗೆ, ಸಾಮಾಜಿಕ ಕಳಕಳಿಯ ಸೇವಾ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿ ಮೂಡಿ ಬರ್ತಾ ಇದೆ. ಇದೊಂದು ಮಾದರಿಯಾಗಲಿ, ಎಲ್ಲ ಕಡೆಯೂ ಇಂತಹ ಕಾರ್ಯಕ್ರಮಗಳು ನಡೆಯುವಂತಾಗಲಿ. ಕೇವಲ ದೇವರ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ದೇವರ ಪುಣ್ಯವನ್ನು
ದೇವರ ಆ ಒಂದು ಆರಾಧನೆಯನ್ನು ಗಳಿಸುವುದಲ್ಲ, ಸಮಾಜದ ಸೇವೆಯನ್ನು ಮಾಡುವ ಮೂಲಕವಾಗಿಯೂ ನಾವು ದೇವರ ಪ್ರೀತಿಯನ್ನು ಗಳಿಸಬಹುದು. ಅಂತಹ ಸಮಾಜ ಸೇವೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ದೇವಾಲಯಗಳು ಮುಕ್ತ ಮಂದಿರವಾಗಿ ಮೂಡಿ ಬರಲಿ ಅಂತ ಹೇಳಿಕೊಳ್ತಾ, ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಈ ಒಂದು ಆಶ್ರಯದಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಮತ್ತು ಏನಪ್ಪಯ್ಯ ವೈದ್ಯಕೀಯ ಆಸ್ಪತ್ರೆಯ ರಕ್ತದಾನ ವಿಭಾಗ ಹಾಗೂ ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಈ ಎಲ್ಲ ಸಂಘಟಕರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ, ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವಂತಾಗಲಿ, ಸಮಾಜಕ್ಕೆ ಇದೊಂದು ಮಾದರಿ ಕಾರ್ಯಕ್ರಮವಾಗಿ ಎಲ್ಲರಿಗೂ ಇದರ ಪ್ರಯೋಜನ ಸಿಗುವಂತಾಗಲಿ, ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ. ಸಾಲಿಡ್ಯಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ, ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಹಾಗೂ ಮಸ್ಜಿದುಲ್ ಹುದಾ ಇದರ ಸಂಯೋಜನೆಯೊಂದಿಗೆ ಒಂದು ಅಪೂರ್ವ ಕಾರ್ಯಕ್ರಮವಾಗಿದೆ ತೊಕ್ಕೋಟ್ನ ಮಸ್ಜಿದುಲ್ ಹುದಾದಲ್ಲಿಟ್ಟಿರುವುದು. ಇಲ್ಲಿ ಬಂದ ಎಲ್ಲ ಗಣ್ಯ ವ್ಯಕ್ತಿಗಳ ದೊಡ್ಡ ಒಂದು ಅಭಿಪ್ರಾಯ ಏನೆಂದರೆ, ಒಂದು ಆರಾಧನಾಲಯವು ಹೇಗೆ ಜನಸೇವೆಗೆ ತೆರೆಯಲ್ಪಡಬೇಕು ಎಂಬುದರ ದೊಡ್ಡ ಒಂದು ಸಂದೇಶ ಈ ಒಂದು ಬ್ಲಡ್ ಕ್ಯಾಂಪ್ನಲ್ಲಿ ನಾವು ಜನರಿಗೆ ಕೊಟ್ಟಿರುತ್ತೇವೆ. ನಮ್ಮ ಪ್ರಸಾದ್ ರೈ ಕಲಿಮಾರ್ರವರು ಹಾಗೂ ನಮ್ಮ ವಿದ್ಯಾಧರ್ ಶೆಟ್ಟಿಯವರು ಪೋಷಕರು ವ್ಯವಸ್ಥಾಪಕರಾಗಿದ್ದಾರೆ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿದ್ದ ಉಳ್ಳಾಳದ ಪ್ರಸಾದ್ ರೈ ಕಲಿಮಾರ್ ಅವರೊಂದು ಹೇಳಿದ ಒಂದು ವಿಶೇಷ ಮಾತಿದೆ. ಏನೆಂದರೆ, ಈ ಒಂದು ಕಾರ್ಯಕ್ರಮವು ಎಲ್ಲ ಧಾರ್ಮಿಕ ಕೇಂದ್ರಗಳು ಸಮಾಜ ಸೇವೆಗೆ ಅದು ತೆರೆಯಲ್ಪಡಬೇಕು. ಇನ್ನು ದೇವಸ್ಥಾನದಲ್ಲಾಗಲಿ, ಚರ್ಚಿನಲ್ಲಾಗಲಿ, ಮಠ ಮಂದಿರದಲ್ಲಾಗಲಿ, ಮಸೀದಿಗಳಲ್ಲಾಗಲಿ ಇನ್ನು ಈ ಸರಣಿಯು ಮುಂದುವರಿಬೇಕು ಮತ್ತು ಜನರ ಸೇವೆಗಾಗಿ ಹೇಗೆ ಒಂದು ಮಸೀದಿಯು ದೇವನ ಆರಾಧನೆಯಿಂದ ಆರಾಧನೆ ಮಾಡುವುದರಿಂದ ದೇವನ ಸಂಬಂಧ ಬೆಳೆಸ್ತದೋ, ಹಾಗೆ ಆ ಮಸೀದಿಯು ಜನಸೇವೆ ಮಾಡುವುದರ ಮುಖಾಂತರ ಜನರ ಸಂಬಂಧವನ್ನು ಕೂಡ ಬೆಳೆಸುವಂತಹ ಒಂದು ದೊಡ್ಡ ಸತ್ಕಾರ್ಯ ಇನ್ನು ಮುಂದೆ ನಡೆಯಬೇಕು. ಇದು ನಾಡಿನ ಸೌಹಾರ್ದತೆಗೆ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಬ್ಲಡ್ ಎಂಬುದು ಯಾರಿಗೂ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ನೀರು ಮತ್ತು ಬ್ಲಡ್ ಎಂಬುದು ಅದು ದೇವನ ಕೊಡುಗೆ. ಅದು ಮನುಷ್ಯ ತನ್ನ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಎಲ್ಲ ಮನುಷ್ಯರಿಗೆ ತನ್ನ ಬ್ಲಡ್ಡನ್ನು ಕೊಟ್ಟಾಗ ಮಾತ್ರ ಅದು ಈ ಸಮಾಜದಲ್ಲಿ ಸೌಹಾರ್ದತೆ ಉಳಿತದೆ ಎಂಬುದು ಕೂಡ ಈ ಒಂದು ಬ್ಲಡ್ ಕ್ಯಾಂಪ್ನಲ್ಲಿ ಸಿಕ್ಕಂಥ ಒಂದು ದೊಡ್ಡ ಸಂದೇಶ ಎಂದು ನಾನು ಈ ಸಂದರ್ಭ ಹೇಳ್ತೇನೆ. ಹಾಗೂ ಇದು ಆಯೋಜಿಸಿದಂಥ ಎಲ್ಲ ಸಂಘಟಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.